सुरगणवन्दित हे गजानन सुरगणवन्दित हे गजानन गजवदना सगुणा सम्पन्ना नना मुन्न भजिपे निन्न सिन्दूरवदने मूषिकवा ಕಾರ್ಖಾನೆಗಳಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಸ್ವಂತ ಜಮೀನಿನಲ್ಲಿ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಪ್ರಸಕ್ತ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾಗಿ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಸುಮಾರು ಕಳೆದ 20 ವರ್ಷಗಳ ಹಿಂದೆ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರ ಆರಾಧನೆಯನ್ನು ಮಾಡುವುದರ ಮೂಲಕ ಈ ಸಮಾಜಕ್ಕೆ ಇನ್ನಷ್ಟು ದೊಡ್ಡ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡುವ ಚಿಂತನೆಯೊಂದಿಗೆ ಇವತ್ತು ಕಳೆದ 20 ವರ್ಷಗಳಿಂದ ಈ ಒಂದು ಸಿದ್ಧಿವಿನಾಯಕ ಟ್ರಸ್ಟಿನ ಮೂಲಕ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಇದಕ್ಕೊಂದು ದೊಡ್ಡ ರೀತಿಯ ರೂಪುರೇಷೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಇದೇ ನಾವು ಕಾಣುವಂತ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದೆ. ಯೋಜನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಬಂಟ ಸಮಾಜ ಅದರದ್ದೇ ಆದ ಒಂದು ಪರಂಪರೆಯನ್ನು ಹೊಂದಿಕೊಂಡು ಈ ಸಮಾಜಕ್ಕೆ ಹಲವು ರೀತಿಯ ಕೊಡುಗೆಗಳನ್ನು ಕೊಡುವುದಲ್ಲದೆ ಎಲ್ಲ ಧರ್ಮ ಜಾತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಲ್ಲದೆ ಎಲ್ಲರೊಂದಿಗೆ ಬೆರೆತು ಬಾಳುವಂಥದ್ದೇ ಬಂಟ ಸಮಾಜದ ವಿಶೇಷ. ಅದರಲ್ಲೂ ಬಂಟರ ಯಾನೆ ನಾಡವರ ಮಾತೃ ಸಂಘ ಆ ನಿಟ್ಟಿನಲ್ಲಿ ಸುಮಾರು ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಿನಲ್ಲಿ ಸುಮಾರು 28,000 ಸದಸ್ಯರನ್ನೊಳಗೊಂಡಂತೆ ನಿರಂತರವಾಗಿ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದೆ. ಅದೇ ರೀತಿ ಸಿದ್ಧಿವಿನಾಯಕ ಟ್ರಸ್ಟಿನ ಮೂಲಕ ಇವತ್ತು ಗಣಪತಿಯ ಆರಾಧನೆ ಬಹಳ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಬಂಟ ಸಮಾಜದ ಕೊಡುಗೆ ಅನೇಕ ಇರುವುದಲ್ಲದೆ ಇವತ್ತು ಗಣಪತಿಯ ಆರಾಧನೆಯ ಮೂಲಕ ಬಂಟ ಸಮಾಜದ ಸುಧಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಸಿದ್ಧಿವಿನಾಯಕ ಟ್ರಸ್ಟ್ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ. ಆ ನಿಟ್ಟಿನಲ್ಲಿ ಕಳೆದ 3 ದಿನಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸಿದ್ಧಿವಿನಾಯಕನ ಆರಾಧನೆ ನಡೆಯುತ್ತಿದೆ. ಈ ಹಿಂದಿನ ವರ್ಷಗಳಲ್ಲೂ ಸಹ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿನಾಯಕ ಗಣಪತಿಯ ಆರಾಧನೆ ನಡೆದುಕೊಂಡು ಬರುತ್ತಿದೆ. ನಿನ್ನೆ ದಿವಸವೂ ಸಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಅನೇಕರನ್ನು ಜಾತಿ, ಧರ್ಮ, ಮತ ಎಲ್ಲವನ್ನು ಮೀರಿ ಈ ಸಮಾಜಕ್ಕೆ ಕೊಟ್ಟಂತ ಎಲ್ಲರನ್ನೂ ಗುರುತಿಸುವಂತ, ಸನ್ಮಾನಿಸುವಂತ ದೊಡ್ಡ ಮಟ್ಟದ ಕೆಲಸ ಅಜಿತ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಉಳಿದ ಎಲ್ಲ ಸಮಿತಿಯ ಒಂದು ಆಶ್ರಯದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿ ಇವತ್ತು ಈ ದಿನ ಸುಮಾರು 17ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ಈ ಒಂದು ಗಣೇಶೋತ್ಸವದಲ್ಲೂ ಸಹ ಇಂದು ನಾವು ಅನೇಕ ಜನರನ್ನು ಗುರುತಿಸುವಂಥದ್ದು, ಸನ್ಮಾನಿಸುವಂಥದ್ದು, ಈ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟ ಕೊಡುಗೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಬಂಟ ಸಮಾಜದ ಈ ಪ್ರತಿಷ್ಠಾನದ ಮೂಲಕ ಅವರನ್ನು ಸಮಾಜಕ್ಕೆ ಮತ್ತೊಮ್ಮೆ ಪರಿಚಯಿಸುವ, ಅದಲ್ಲದೆ ಮುಂದಿನ ದಿನಗಳಲ್ಲಿ ಗಣಪತಿಯ ಆರಾಧನೆಯೊಂದಿಗೆ ದೊಡ್ಡ ಶಕ್ತಿಯಾಗಿ ಸಮಾಜಕ್ಕೆ ಇನ್ನಷ್ಟು ಅನೇಕ ಕೊಡುಗೆಗಳನ್ನು ಕೊಡಲಿ ಎನ್ನುವ ನಿಟ್ಟಿನಲ್ಲಿ ಜಾತಿಯನ್ನು ಮೀರಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಆ ಒಂದು ಕೆಲಸವನ್ನು ಈ ಒಂದು ಸಿದ್ಧಿವಿನಾಯಕ ಟ್ರಸ್ಟ್ ಮಾಡುತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿಯವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ಈಗಾಗಲೇ ಬಂಟ ಸಮಾಜ ಈ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಅಲ್ಲದೆ ಇಂದಿನ ಸಾಲಿನಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಇಡೀ ಜಗತ್ತಿನಲ್ಲಿ ಬಂಟರ ಒಂದು ಒಗ್ಗಟ್ಟಿಗೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಿದ್ರೆ ಅದು ಅಜಿತ್ ಕುಮಾರ್ ರೈ ಮಾಲಾಡಿಯವರು ಅಂತ ಹೇಳಿಕೆ ನಾನು ಮತ್ತೊಮ್ಮೆ ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಪ್ರಸಕ್ತ ಅಧ್ಯಕ್ಷರಾಗಿ
ಸಿದ್ಧಿವಿನಾಯಕ ಟ್ರಸ್ಟಿನ ಅಧ್ಯಕ್ಷರಾಗಿ ಇವತ್ತು ಈ ಸಮಾಜದ ಎಲ್ಲ ಜನರನ್ನು ಒಂದು ರೀತಿಯ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಲ್ಲದೆ ಇಡೀ ಇತರ ಎಲ್ಲ ಧರ್ಮ ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನೊಂದಿಗೆ ಇವತ್ತು ಸಿದ್ಧಿವಿನಾಯಕ ಟ್ರಸ್ಟಿನ ಅಧ್ಯಕ್ಷರಾಗಿ ಈ ಬಾರಿಯ ಒಂದು ಸಿದ್ಧಿವಿನಾಯಕನ ಆರಾಧನೆಯನ್ನು ಎಲ್ಲರನ್ನು ಇವತ್ತು ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಯ 3 ಪ್ರಮುಖ ಸಂಚಾಲಕರನ್ನೊಳಗೊಂಡಂತೆ ಇಡೀ ಎಲ್ಲ ತಾಲೂಕುಗಳ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಇವತ್ತು ದಕ್ಷಿಣ ಕನ್ನಡದ ಕೇಂದ್ರ ಸ್ಥಾನವಾದ ಮಂಗಳೂರಿನಲ್ಲಿ ಈ ಒಂದು ಸಿದ್ಧಿವಿನಾಯಕ ಟ್ರಸ್ಟಿನ ಮೂಲಕ ದೊಡ್ಡ ಮಟ್ಟದ ಗಣಪತಿ ಆರಾಧನೆಯನ್ನು ಆಗಲಿಕ್ಕೆ ಇವತ್ತು ಅಜಿತ್ ಕುಮಾರ್ ರೈ ಅವರ ನೇತೃತ್ವ ಕಾರಣ. ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾನು ಈ ಟ್ರಸ್ಟಿನ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತಗಳನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಗಣ್ಯಾತಿ ಗಣ್ಯರು ನಮ್ಮ ಮುಂದೆ ಇದ್ದಾರೆ. ವಿಶೇಷವಾಗಿ ಈಗಾಗಲೇ ಕೆಲವೇ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿ ನಮಗೆಲ್ಲರಿಗೂ ಪರಿಚಿತರಾಗಿರುವಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅವರನ್ನು ಮೊದಲಾಗಿ ಸ್ವಾಗತಿಸಿಕೊಂಡು ಮುಂದೆ ನಮ್ಮೊಂದಿಗೆ ಇರುವಂಥವರು ನಮಗೆಲ್ಲರಿಗೂ ಚಿರಪರಿಚಿತರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಇವರನ್ನು ನಾನು ಹೆಚ್ಚಿಗೆ ಪರಿಚಯ ಮಾಡುವುದು ನನ್ನ ತಪ್ಪಾದೀತು. ಯಾಕೆಂತ ಹೇಳಿದ್ರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂದರೆ ಯಾರು ಅಂತೇಳಿ ಯಾರಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲದಂಥ ಒಂದು ವ್ಯಕ್ತಿ. ಇವತ್ತು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲೂ ಒಂದು ಬ್ಯಾಂಕಿಂಗ್ ಕ್ಷೇತ್ರ ಯಾವ ರೀತಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಸಾಬೀತುಪಡಿಸಿದಂಥ ನಮ್ಮ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇರುವುದಲ್ಲದೆ ಇವತ್ತು ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಂಥವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ರಾಜೇಂದ್ರ ಕುಮಾರ್ ಅವರನ್ನು ನಾನು ವಿಶೇಷವಾಗಿ ಈ ಒಂದು ಸಿದ್ಧಿವಿನಾಯಕ ಟ್ರಸ್ಟ್ನ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರಿನವರು, ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ 3 ಜಿಲ್ಲೆಯ ಕಾಸರಗೋಡಿನವರು ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಅವರ ದೊಡ್ಡ ಕೈಗಾರಿಕೆಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡುವುದಲ್ಲದೆ ಈ ಸಮಾಜಮುಖಿ ಚಟುವಟಿಕೆಯಲ್ಲೂ ಸಹ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವಂತವರು ಕೆ ಶೆಟ್ಟಿ ಅವರು. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವೆಲ್ಲ ಬಹಳ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತಿದ್ದಂಥ ಇಂದಿನ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರು ನಮ್ಮ ಈ ಕಾರ್ಯಕ್ರಮದ ಗಣ್ಯಾತಿ ಗಣ್ಯ ಮುಖ್ಯ ಅತಿಥಿಗಳು. ಅವರನ್ನು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಗೌರವದೊಂದಿಗೆ ಸಮ್ಮಾನದ ಪೀಠಕ್ಕೆ ಆಹ್ವಾನಿಸ. ಅಸಾಧಾರಣ ನಾಯಕತ್ವ ಗುಣ, ಸ್ನೇಹಶೀಲ ಸ್ವಭಾವ, ಜಾತ್ಯತೀತ ನಿಲುವು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿನ ಅಪರಿಮಿತ ಸೇವೆಯಿಂದಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರವೆನಿಸಿರುವ ಗಾಂಧಿನಗರದಿಂದ ಒಟ್ಟು 6 ಬಾರಿ ಶಾಸಕರಾಗಿ ಚುನಾಯಿತರಾಗಿರುತ್ತಾರೆ. ಪ್ರಸ್ತುತ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಅತ್ಯಂತ ಕ್ರಿಯಾಶೀಲ ರಾಜಕಾರಣಿಯಾಗಿರುವ ಇವರಿಗೆ ಇಂದಿನ ಈ ಗೌರವಾರ್ಪಣೆ. ಹೊಂದಿರುತ್ತದೆ ಎಂದು ನಂಬಿ ನಡೆದುಕೊಳ್ಳುವ ಸ್ಪಷ್ಟ ನಿಲುವಿನ ರಾಜಕಾರಣಿ, ಆಡಳಿತವು ಮಾನವ ಪರವಾಗಿರಬೇಕು ಎಂಬ ಏಕತ್ರ ನಿಲುವು ಮತ್ತು ಸರ್ವಮತ ಆಯೋಜನೆ ಮಾಡಿರತಕ್ಕಂಥ ಈ ಗಣೇಶೋತ್ಸವದ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಂಟರ ಮಾತೃ ಸಂಘದ ಅಧ್ಯಕ್ಷರಾದಂಥ ಮಾಲಾಡಿ ಅಜಿತ್ ಕುಮಾರ್ ರೈರವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರೇ, ಬಹಳ ವರ್ಷಗಳ ನಂತರ ನಾನು ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಅಜಿತ್ ರೈ ಅವರಿಗೂ ಕೂಡ ಗೊತ್ತಿದೆ, ಬಹುಶಃ 15 ವರ್ಷದಿಂದ ಬಂದಿದ್ದೆ ನಾನು ಈ ಗಣೇಶೋತ್ಸವ ಸಮಾರಂಭಕ್ಕೆ. ಬಂದಾಗ ಆವಾಗ ಬಹಳ ಒಂದು ಅದ್ಧೂರಿಯ ಸಮಾರಂಭದಲ್ಲಿ ಯಾವಾಗಲೂ ಕೂಡ ಭಾಗವಹಿಸಿದ್ದೆ. ಮತ್ತೊಮ್ಮೆ ಇವತ್ತು ನನಗೆ ಆಹ್ವಾನವನ್ನು ನೀಡಿ ನಿಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಘದ ಎಲ್ಲ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಪ್ರಥಮವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಸ್ಕೃತಿಗೆ ಮತ್ತು ಸಂಸ್ಕಾರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ. ಆದ್ದರಿಂದ ಇಲ್ಲಿ ಆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳಷ್ಟು ಮಟ್ಟಿಗೆ ಉಳಿಯೋದಕ್ಕೆ ಕಾರಣಕರ್ತರು ಯಾರಾದರೂ ಇದ್ದರೆ ಅದು ನಮ್ಮ ಬಂಟ ಸಮಾಜ ಅಂತಲೂ ಕೂಡ ಹೇಳ್ಬೋದು. ಬಹಳ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ಬಂಟರ ಪರಿಚಯ ನನಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆಯವರು ಕೂಡ ಅನೇಕ ಬಂಟ ಸಮಾಜದ ಸ್ನೇಹಿತರುಗಳಿದ್ದರು. ಭಾಳಷ್ಟು ಅವರಿಗೆ ಆತ್ಮೀಯವಾದಂಥ ಸ್ನೇಹಿತರುಗಳು ನಿಮ್ಮ ಜನಾಂಗದವರೇ ಆಗಿದ್ದರು. ಆದರೆ ಚಿಕ್ಕ ವಯಸ್ಸಿನಿಂದಲೇ ನಾನು ಅವರ ಅನೇಕ ಸಂಪರ್ಕದಲ್ಲಿ ನಾನು ಅವರನ್ನು ನೋಡಿದ್ದೇನೆ ಮತ್ತು ನಮ್ಮ ಸ್ಕೂಲ್ ಮತ್ತು ಕಾಲೇಜಿನಲ್ಲೂ ಕೂಡ ಅನೇಕ ನನಗೆ ಸ್ನೇಹಿತರುಗಳು ಕೂಡ ಇದ್ದರು. ಅದರಿಂದ ಭಾಳಷ್ಟು ಒಂದು ವಿಶೇಷವಾದಂಥ ಒಂದು ಸಮಾಜ ಅಂತಲೇ ಹೇಳಬೇಕಾಗ್ತದೆ. ಹಿಂದೆ ಆಗಿರ್ತಕ್ಕಂಥ ಒಂದು ನಾನು ನೋಡ್ತೀನಿ, ನಿಮ್ಮ ಒಂದು ನಡವಳಿಕೆ ಮತ್ತು ನಿಮ್ಮ ವ್ಯಕ್ತಿತ್ವ ಬಹಳ ಒಂದು ಆಕರ್ಷಣೀಯವಾದಂಥ ಒಂದು ನಡವಳಿಕೆ ಮತ್ತು ವ್ಯಕ್ತಿತ್ವ. ಪ್ರತಿಯೊಬ್ಬರದ್ದು ಕೂಡ ಏನಾದರೂ ಒಂದು ಆ ಸಮಾಜದಲ್ಲಿ ಯಾರೇ ನಾವು ನೋಡಿದಾಗ ಅವರು ಭಾಳ ಉತ್ಸಾಹ ಇರ್ತದೆ, ಏನಾದರೂ ಸಾಧಿಸಬೇಕು ಅಂತ ಇಚ್ಛಾಶಕ್ತಿ ಇರ್ತದೆ ಮತ್ತು ಅವ್ರು ಎಲ್ಲಿದ್ದರೂ ಕೂಡ ಗಮನವನ್ನು ಸೆಳೆಯತಕ್ಕಂಥ ಶಕ್ತಿ ಬಂಟ್ ಸಮಾಜಕ್ಕಿದೆ. ಬೆಂಗಳೂರಿನಲ್ಲೇ ಇರ್ಬೋದು, ಬಾಂಬೆಯಲ್ಲೇ ಇರ್ಬೋದು, ಯಾವುದೇ ಪ್ರದೇಶದಲ್ಲಿರ್ಬೋದು, ಅವರು ಹೋದ ನಂತರ ಅಲ್ಲಿ ಅವರ ಛಾಪನ್ನು ಮೂಡಿಸ್ತಾರಲ್ಲಿ ಮತ್ತು ಅವರ ಚಟುವಟಿಕೆಗಳ ಮುಖಾಂತರ ಎಲ್ಲರನ್ನು ಕೂಡ ಸೆಳೀತಾರೆ. ಅಂದರೆ ಒಂದು ಸ್ನೇಹಮಯವಾದಂಥ ಒಂದು ಗುಣಗಳು ನಿಮ್ಮ ಸಮಾಜದಲ್ಲಿದೆ. ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗ್ತಕ್ಕಂಥ ಮತ್ತು ಎಲ್ಲರ ಜೊತೆಯಲ್ಲೂ ಕೂಡ ಬೆರೆತು ಒಂದು ರೀತಿ ಎಲ್ಲರ ವಿಶ್ವಾಸವನ್ನು, ನಂಬಿಕೆಯನ್ನು ಗಳಿಸ್ತಕ್ಕಂಥ ನಾಯಕತ್ವದ ಗುಣಗಳು ಬಹಳಷ್ಟು ಇರತಕ್ಕಂಥದ್ದು ನಮ್ಮ ಬಂಡ ಸಮಾಜದಲ್ಲಿದೆ. ಅದರಿಂದಲೇ ಇವತ್ತು ತಾವು ಎಲ್ಲ ಕಡೆ ಅನೇಕ ವೃತ್ತಿಗಳಲ್ಲಿ
ಇವತ್ತು ಸಾಧನೆ ಮಾಡಿ, ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಅಥವಾ ಏನು ಹೋಟೆಲಿನ ಒಂದು ಮಾಲೀಕತ್ವ ಬಿಸ್ನೆಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಇರ್ಬೋದು, ಚಲನ ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಕೂಡ ಅನೇಕ ಜನ ಇವತ್ತಿನ ದಿವಸ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಸೊ ಇದು ನಿಮ್ಮಲ್ಲಿರುವಂಥ ಒಂದು ಬಹುಶಃ ನಿಮ್ಮ ಒಂದು ತಲೆತಲಾಂತರದಿಂದ ಬಂದಿರತಕ್ಕಂಥ ಒಂದು ಏನು ಸಂಸ್ಕೃತಿಯ ಹಿನ್ನೆಲೆ, ಅದು ನಿಮ್ಮಲ್ಲಿ ಮೈಗೂಡಿಸ್ಕೊಂಡು ಈ ರೀತಿಯಾದಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದೀರ. ಇವತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀರ ಮತ್ತು ಎಲ್ಲ ಕಡೆ ಶಕ್ತಿಶಾಲಿಯಾಗಿ ಬೆಳೆದಿದ್ದಾರೆ. ಅದು ಇವತ್ತು ನಾವು ನೋಡ್ತೀವಿ. ನಿಮ್ಮ ಒಂದು ಕೊಡುಗೆ ಈ ಜಿಲ್ಲೆಯಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೂಡ ಇದೆ. ಹಿಂದೆ ಎಲ್ಲ ಶಿಕ್ಷಣಕ್ಕೋಸ್ಕರ ತಾವು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು, ಅನೇಕ ಕೆಲಸ ಕಾರ್ಯಗಳು ಕೇವಲ ನಿಮ್ಮ ಜನಾಂಗಕ್ಕೆ, ನಿಮ್ಮ ಜಾತಿಯವ್ರಿಗಂತ ಅಲ್ಲ, ಎಲ್ಲ ವರ್ಗದ ಎಲ್ಲ ಜಾತಿಯ ಜನಾಂಗಕ್ಕೆ ನಿಮ್ಮ ಸಮಾಜದವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಆ ರೀತಿಯಾದಂಥ ನಾಯಕತ್ವ ನಮಗೆ ಬಹಳ ಮುಖ್ಯ. ನನಗನ್ಸುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ, ಅದು ತೋರ್ಸೋಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ನಿಮ್ಮ ಸಮಾಜಕ್ಕಿದೆ, ನಮ್ಮ ಬಂಡ್ ಸಮಾಜಕ್ಕಿದೆ. ಇವತ್ತು ಅದು ಬೇಕಾಗಿದೆ. ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಒಂದು ಅಂತ ಭಾವನೆಯನ್ನು ಬೆಳೆಸುವಂಥದ್ದು, ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಬಂಡ್ ಸಮಾಜ ಇನ್ನು ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಹೆಚ್ಚಿನ ರೀತಿಯಾಗಿ ಅವ್ರು ಮುಂದೆ ಬಂದು ಅದನ್ನು ಕೆಲಸ ಮಾಡಿದ್ರೆ ಇಡೀ ಈ ಒಂದು ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ ಮತ್ತು ನಮ್ಮ ಎಲ್ಲರಿಗೂ ಕೂಡ ಸಮಾಜಕ್ಕೇ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಖಂಡಿತವಾಗಿಯೂ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ತಾವು ಅನೇಕ ಈ ರೀತಿಯಾದಂಥ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾನೆ ಇರ್ತೀರ. ಇವತ್ತು ಗಣೇಶೋತ್ಸವ, ನಾಳೆ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಕಂಬಳ, ಈ ರೀತಿಯಾದಂಥ ಹಲವಾರು ಇವತ್ತು ಕಾರ್ಯಕ್ರಮಗಳು ನಿಮ್ಮ ಸಮಾಜದಿಂದ ತಾವು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಅದು ನಾವು ಎಲ್ಲವನ್ನು ನೋಡಿದ್ದೇವೆ ಮತ್ತು ಮೆಚ್ಚುತ್ತಾ, ಮತ್ತು ಅಷ್ಟೇ ಅವರು ಜೋರಾಗಿ ಮಾತನಾಡ್ತಾರೆ. ಮತ್ತು ಅದೊಂದು ಮಹಿಳೆಯರ ಒಂದು ಸ್ವಾವಲಂಬನೆ ಇದೆ, ಅದು ಬಹುಶಃ ನಿಮ್ಮ ಸಂಸ್ಕೃತಿಯಲ್ಲಿ ಕೂಡ ಬಂದಿರತಕ್ಕಂಥದ್ದು. ಅದಕ್ಕೆ ಅನೇಕ ಬಡ್ಡಿನ ಮಹಿಳೆಯರು ಕೂಡ ಮುಂದೆ ಬಂದು ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಸೊ ಇಷ್ಟು ಹೇಳಿ ಬರೀ ಹೊಗಳ್ತಾ ಹೋದರೆ ಅದು ಸರಿ ಇಲ್ಲ. ಇವತ್ತು ಹೇಳೋದು ಎಲ್ಲ ಸಮಾಜದಲ್ಲೂ ಅವ್ರದೇ ಆಗಿರ್ತಕ್ಕಂಥ ರೀತಿ ನೀತಿಗಳಿರ್ತದೆ. ಅದು ನಿಮ್ಮ ಒಂದು ಸಮಾಜ ನಿಜವಾಗ್ಲೂ ನನಗೆ ಬಹಳ ಒಂದು ಪ್ರೀತಿ ಇರುವಂಥದ್ದು, ನನಗೆ ಭಾಳ ಹತ್ತಿರ ಇರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಬಯಸ್ತಾ, ಇವತ್ತು ನನಗೆ ನಮ್ಮ ಸರ್ಕಾರದಲ್ಲಿ ಈ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಈ ಒಂದು ಕ್ಷೇತ್ರದಲ್ಲೂ ಕೂಡ ನಿಮ್ಮ ಬಂಟರಿನ ಹಾವಳಿ ಕೂಡ ಭಾಳ ಇದೆ. ಎಲ್ಲ ಕಡೆ ಬಂಟರು ಕಾಣ್ತಾರೆ, ಡಾಕ್ಟರ್ಗಳು ಎಲ್ಲೋದ್ರೂ ಕೂಡ ಯಾವ ಪ್ರದೇಶಕ್ಕೆ ಹೋಗಿ ಒಬ್ಬ ಬಂಟ್ ಡಾಕ್ಟರ್ ಸಿಗ್ತಾರೆ. ನನಗೆ ಬಾಂಬೆಗೆ ಹೋಗಿ ಒಬ್ಬ ಯಾರೊಬ್ಬ ಬರ್ತಾರೆ, ಅಥವಾ ಚೆನ್ನೈಗೆ ಹೋಗಿ ಯಾರೊಬ್ಬರು ಸಿಗ್ತಾರೆ. ಮೊನ್ನೆ ಕೊಯಂಬತ್ತೂರ್ಗೆ ಹೋಗಿದ್ದೆ, ಅಲ್ಲೂ ಒಂದು ದೊಡ್ಡ ಆಸ್ಪತ್ರೆ, ಅಲ್ಲೊಬ್ಬರು ಕೆಲಸ ಮಾಡ್ತಾರೆ, ಅವರು ಕೂಡ ನಿಮ್ಮ ಸಮಾಜದವರು. ಸೊ ಈ ಥರ ನಮ್ಮ ಈ ವೈದ್ಯಕೀಯ ಕ್ಷೇತ್ರದ ಈಗ ಆರೋಗ್ಯ ಸಚಿವ ಬರೀ ಅನೇಕ ಜನ ಇವತ್ತು ನಮಗೆ ಪರಿಚಯ, ಇನ್ನೂ ಹೆಚ್ಚು ಜನ ನಮಗೆ ಪರಿಚಯ ಆಗ್ತಾ ಇರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಸೊ ಇದು ನಿಜವಾಗ್ಲೂ ನನಗೆ ಬಹಳ ಸಂತೋಷ. ಮತ್ತು ಅದರಲ್ಲೂ ಕೂಡ ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಏನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಖಂಡಿತವಾಗಿಯೂ ನನ್ನ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಈ ಒಂದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಜಿಲ್ಲೆ ಇಡೀ ಒಂದು ಬಹಳಷ್ಟು ಅವಕಾಶಗಳಿರುವಂಥ ಜಿಲ್ಲೆ. ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಇಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ, ಅದು ಪ್ರವಾಸೋದ್ಯಮ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರ ಇರ್ಬೋದು, ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನ ಈ ಒಂದು ಜಿಲ್ಲೆ ರಾಜ್ಯದ ಒಂದು ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮತ್ತು ನಾವು ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮಗಳು ಕೊಟ್ಟರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಬೆಂಗಳೂರು ಒಂದು ದೊಡ್ಡ ಕೇಂದ್ರ ಇದೆ, ಅದೇ ಥರ ಮಂಗಳೂರು ಕೂಡ ಅದೇ ದೊಡ್ಡ ಕೇಂದ್ರ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳಿದೆ. ಅದಕ್ಕೆ ನಾನು ಆ ನಿಟ್ಟಿನಲ್ಲಿ ಆ ಒಂದು ವಾಣಿಜ್ಯ, ಪ್ರವಾಸೋದ್ಯಮ ಎಲ್ಲಕ್ಕೂ ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥದ್ದಕ್ಕೆ, ಹೆಚ್ಚು ಬಂಡವಾಳ ಬರೋದಕ್ಕೆ ಮಾಡ್ತಕ್ಕಂಥದ್ದು ನನ್ನ ಸಂಪೂರ್ಣವಾದಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ನಾನು ಮಾಡ್ತೀನಿ.
ನಮ್ಮ ಸರ್ಕಾರದಿಂದ ಅದೆಲ್ಲವನ್ನು ಕೂಡ ಇಲ್ಲಿಗೆ ತಂದು ಇಲ್ಲಿಯ ಒಂದು ಡೆವಲಪ್ಮೆಂಟ್ಗೋಸ್ಕರ ನಮ್ಮ ಎಲ್ಲ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಈ ಸಭೆಗೆ ಕರೆಸಿ ನಿಮ್ಮ ಜೊತೆಯಲ್ಲಿ ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಶ್ರೀ ವಿನಾಯಕನ ಆಶೀರ್ವಾದದಿಂದ ಎಲ್ಲ ನಮ್ಮ ಸುಖ ದುಃಖ ದುಮ್ಮಾನಗಳು ಕಷ್ಟ ನೋವು ನಲಿವು ಎಲ್ಲದರಲ್ಲೂ ಕೂಡ ದೇವರ ಆಶೀರ್ವಾದ ಇದ್ದರೆ ನಾವು ಮುಂದೆ ಸಾಕ್ತಾ ಚೆನ್ನಾಗಿ ಹೋಗ್ಬೋದು. ಆ ಭಗವಂತನ ಆಶೀರ್ವಾದ, ವಿಘ್ನೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರಿ ಬ್ಯಾಂಕಿನ ಉದ್ಯೋಗಿಯಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿ ನಂತರ PLD ಬ್ಯಾಂಕಿನ ನಿರ್ದೇಶಕರಾಗಿ SCDCC ಬ್ಯಾಂಕಿನ ಅಧ್ಯಕ್ಷರಾಗಿ 1994ರಲ್ಲಿ ಅಂದರೆ ಸತತವಾಗಿ 29 ವರ್ಷಗಳ ಕಾಲ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಪ್ರಗತಿಪರ ಯೋಜನೆ ಮತ್ತು ಕ್ರಾಂತಿಕಾರಕ ನಿರ್ಧಾರಗಳಿಂದ ಬ್ಯಾಂಕ್ ಅನ್ನು ಉತ್ತುಂಗಕ್ಕೆ ಬೆಳೆಸಿದವರು. ಪ್ರಸ್ತುತ 105 ಶಾಖೆಗಳನ್ನು ಹೊಂದಿರುವ ವಿಶ್ವ ಬಂಧುಶ್ರೀ, ಉತ್ತಮ ಚೇರ್ಮನ್, ರಾಷ್ಟ್ರೀಯ ಪ್ರಶಸ್ತಿ, ಮಹಾತ್ಮ 17ನೇ ವರ್ಷದ ಈ ಗಣೇಶೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಬಂಟರಾಯನ ನಾಡವರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಮಾಲಾಡಿ ಅಜಿತ್ ಕುಮಾರ್ ರೈ ಅವರೇ, ಈಗ ತಾನೇ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂಥ ನಮ್ಮೆಲ್ಲರ ಗೌರವವನ್ನು ಸ್ವೀಕರಿಸಿದಂಥ ಮಾನ್ಯ ಆರೋಗ್ಯ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಸದಾಶಿವ ಶೆಟ್ಟಿ ಅವರೇ, ಶ್ರೀಮತಿ ಗಾಳಿ ಅವರನ್ನು ಪ್ರಾರ್ಥಿಸುವ ದೇವರೊಂದು ಇದ್ದರೆ ಅದು ಗಣಪತಿ ದೇವರು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಯಾವುದೇ ಒಂದು ಕಾರ್ಯವನ್ನು ನಾವು ಪ್ರಾರಂಭಿಸುವಾಗ ಯಾವುದೇ ವಿಘ್ನ ಬರಬಾರ್ದು, ಎಲ್ಲ ವಿಘ್ನವನ್ನು ಅಳಿಸನ್ನು ಮಾಡು ಅನ್ನುವಂಥ ಪ್ರಾರ್ಥನೆಯನ್ನು ಮೊದಲಿಗೆ ಮಾಡುವುದಿದ್ರೆ ನಾವು ಗಣಪತಿಯನ್ನು ಸ್ತುತಿಸಿ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸ್ತುತಿಸಲ್ಪಡುವಂಥ ಒಂದು ದೇವರು ಇದ್ದರೆ ಅದು ಗಣಪತಿ ದೇವರು. ಇವತ್ತು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದಂಥ ಒಂದು ದೇವರು ಸಿದ್ಧಿವಿನಾಯಕ ಪ್ರತಿಷ್ಠಾನದ ಗಣಪತಿ ದೇವರು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇವತ್ತು ಮಾನ್ಯ ಗುಂಡೂರಾವ್ರವರು ನಮ್ಮ ಸಮಾಜದ ಬಗ್ಗೆ, ಬಂಟು ಸಮಾಜದ ಬಗ್ಗೆ ಮಾತಾಡಿದ್ರು. ಕೆಲವರು ಬಂಟಿಗೆ ಹೇಳ್ತಾರೆ ಎಂಟದೇ ಬಂಟು ಅಂತ ಕೂಡ ಹೇಳ್ತಾರೆ. ಯಾಕೆ ಹೇಳಿದರೆ ಧೈರ್ಯದಲ್ಲಿ ಬಂಟಿಗೆ ಸಮಾನವಾದವರು ಮತ್ತೊಬ್ಬರು ಯಾರೇ ಇಲ್ಲ. ಅವರು ಎಲ್ಲ ಕಡೆ ಹೋಗಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಊರಿನಲ್ಲಿ ಹೋಗಲಿ ತನ್ನತನವನ್ನು ಉಳಿಸಿಕೊಂಡು ತನ್ನತನವನ್ನು ಊರಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಶಕ್ತಿ ಇದ್ದರೆ ಅದು ನಮ್ಮ ಊರಿನ ನಾಡವರ ಬಂಟರಿಗೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವಾಗ ಒಬ್ಬ ಬಂಟ ಇದ್ದರೆ ನಮಗೆ ಧೈರ್ಯ ಬರ್ತದೆ ಅಂತ ಹೇಳಿದರೆ ಎಂಟದೇ ಬಂಟರು ಅಂತ ನಿಮ್ಮನ್ನು ಸಂಬೋಧಿಸ್ತಾ ಇದೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಕೂಡ ಈ ಸಮಾಜದ ಒಟ್ಟಿಗೆ ಸೇರಿಕೊಂಡು ಬೆಳೆದವ. ಕೆಲವರಿಗೆ ನನ್ನ ಜಾತಿಯೇ ಗೊತ್ತಿಲ್ಲ, ಯಾವ ಜಾತಿ ಹೇಳಿ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಕೆಲವರು ನನ್ನನ್ನು ಏನು ಸಿಟ್ಟರೆ ಎಲ್ಲಿದ್ದೀರಿ, ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಹೇಳಿದರೆ ನಾನು ಬಂಟೊಟ್ಟಿಗೆ ಸೇರಿಕೊಂಡಿದ್ದೇನೆ, ಬಂಟು ಜೊತೆ ಇರ್ತೇನೆ ಅನ್ನುವಂಥ ಒಂದು ಸಂದರ್ಭದಿಂದಾಗಿ ಆ ರೀತಿ ಆಗ್ತದೆ. ನಮ್ಗೆ ಅದರಿಂದ ನಮ್ಮ ಮನಸ್ಸಿಗೆ ನೋವಾಗೋದಿಲ್ಲ, ಖುಷಿ ಆಗ್ತದೆ. ಬಂಟು ಜೊತೆಗೆ ನಮ್ಮನ್ನು ಗುರುತಿಸ್ತಾರಲ್ಲ ಅನ್ನುವಂಥ ಹೆಮ್ಮೆ ನಮಗೆ ಬರ್ತದೆ. ಈ ರೀತಿಯಾಗಿ ಇವತ್ತು 20 ವರ್ಷದಿಂದ ಹಿಂದೆ ಪ್ರಾರಂಭಗೊಂಡಂಥ 17ನೇ ವರ್ಷದ ಈ ಗಣಪತಿ ಉತ್ಸವವು ಯಶಸ್ವಿಯಾಗಿ ನಡೆಯಲಿ. ವೇದಿಕೆಯಲ್ಲಿ ಬ್ರಹ್ಮ ಆಗುವುದಿಲ್ಲ, ಇದು ಯಶಸ್ವಿಯಾಗಲಿ. ನಾನು ಕೂಡ ನಿಮ್ಮ ಜೊತೆ ಸದಾ ಇರ್ತೇನೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಎಂಬ ಆಗ್ರೋಕೆಮಿಕಲ್ ಉದ್ಯಮವನ್ನು ಆರಂಭಿಸಿ ಪ್ರಸ್ತುತ 1450 ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರವನ್ನು ನಿರ್ವಹಿಸುತ್ತಾ 1500ಕ್ಕೂ ಅಧಿಕ ಮಂದಿಗೆ ನೇರ ಉದ್ಯೋಗವನ್ನು ನೀಡಿದ್ದಾರೆ. ಅದೆಷ್ಟೋ ಮಂದಿಗೆ ಪರೋಕ್ಷ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ.
ರೈತರಿಗೆ ಮತ್ತು ಸಾಮಾನ್ಯರಿಗೆ ನೆರವಾಗಬೇಕೆಂಬ ಕಳಕಳಿಯೊಂದಿಗೆ ಉದ್ಯಮವನ್ನು ನಡೆಸುತ್ತಿರುವ ಸದಾಶಿವ ಶೆಟ್ರು ತಮ್ಮ ಔದಾರ್ಯ ಮತ್ತು ಮಾನವೀಯ ಅಂತಃಕರಣದಿಂದ ದಾನಶೂರ ಕರ್ಣ ಎಂಬ ಅಭಿದಾನವನ್ನು ಜನರಿಂದ ಪಡೆದವರು. ಫೌಂಡೇಶನ್ನ ಕಾರ್ಯವೈಖರಿಯನ್ನು ಮೆಚ್ಚಿ ದೊಡ್ಡ ಮಟ್ಟದ ಆರ್ಥಿಕ ಕೊಡುಗೆಯನ್ನು ನೀಡಿದ್ದಲ್ಲದೆ ಈ ಸಂಸ್ಥೆ ತುಳುನಾಡದ ಈ ನಮ್ಮ ಕೇಂದ್ರ ಸ್ಥಳವಾಯಿನಿ ಮಂಗಳೂರು ಅಂಚಾದ ಒಂಚೂರು ತುಳುಟ್ಲ ಭಾಷೆ ಆವಡತ್ತ ನೀವು ಕುಂದಾಪುರದವರು ಈಗ ತುಳು ಬರ್ತದೆ ಸ್ವಲ್ಪ ಅರ್ಥ ಆಗ್ತಲ್ಲ. ಪ್ರಥಮವಾದ ಆರಾಧ್ಯ ದೇವರು ಶ್ರೀ ಗಣೇಶನ ಸ್ಮರಣೆ ಮಲ್ತಂದು ಗಣೇಶನ ಇಡೀ ಪರಿವಾರವನ್ನು ಸ್ಮರಣೆ ಮಲ್ತಂದು ಆದಿ ಶಿವಶಕ್ತಿ ಮಕ್ಕ ದೇವಿ ದುರ್ಗಾ ಪರಮೇಶ್ವರಿಯ ಭಗವತಿನ ಸ್ಮರಣೆ ಮಲ್ತಂದು ತುಳುನಾಡದ ನಮ್ಮಿನ ದೇವರನ್ನು ದೈವಗಳನ್ನು ಸ್ಮರಣೆ ಮಲ್ತಂದು ಒಂದು 4 ಆತರ ನಿಮಿತ್ತ ಈ ಜಾಗದ ಈ ಮಾತೃ ಸಂಘದ ಅಧ್ಯಕ್ಷರಾಯಿನ ಅಜಿತ್ ಕುಮಾರ್ ಮಾಲಾಡಿ ತಿರ್ತುಳ್ಳರು ಬಿಜುಳ್ಳರು ಯಾಗಳು ಅಂಚನೆ ಪೂರ ಮಾತೃ ಸಂಘದ ಪದಾಧಿಕಾರಿಗಳೇ ಹೆಮ್ನಾಥನ್ನ ಬಾರಿ ಪೊರ್ಲುಡೆ ಸುರುಟು ಮತ ನಿರ್ವಹಣೆ ಮಾಡ್ತಾರೆ. ಮುಖ ಈ ಗಣೇಶೋತ್ಸವದ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮಂಗಳೂರು ರೈತ ಪದಾಧಿಕಾರಿಗಳೇ ಮುಖ ವೇದಿಕೆಡು ಉಪಸ್ಥಿತರಿದ್ದ ಮಾತ ಗಣ್ಯರೇ ಪ್ರತ್ಯೇಕವಾದ ಪುನರ್ ಬಂದ್ಬಿಜಿ ಕೆ ಶೆಟ್ಟರುಳ್ಳೇರು ಬೆಂಗಳೂರದ ಅಧ್ಯಕ್ಷರುಳ್ಳೇರು ಮುರಳೀಧರನ್ನುಳ್ಳೇರು ಮುಖ ರಾಜೇಂದ್ರನ್ನೇ ಉಳ್ಳೇರು ಡಾಕ್ಟರ್ ರಾಜೇಂದ್ರ ಮುಖ ಮಾತ ಗಣ್ಯರೇ ಮುಖ ತಿರ್ತಿತ್ತಿನ ಗಣ್ಯರು ತೋಜೊಂದು ಬಿಂದೆ ಅನ್ನು ಪಾತ್ರೆ ಹೋಗಿ ದಾಯಮಂಡ ಈ ಗಣೇಶ ಚತುರ್ಥಿ ಇಡೀ ದೇಶಡು ಅತ್ಯಂತ ಒಂಜಿ ಮಹತ್ವವಾಯಿನ ಒಂದು ಆರಾಧನೆ ಆ ಗಣೇಶನ ಆರಾಧನೆ ಮಲ್ಪುನಂಚನ ಇತ್ತನೆ ರಾಜೇಂದ್ರನೇ ಪಂಡ್ಲೆಗ ಗಣಪತಿ ದೇವರು ಮಾತಿರ್ಲಿಂಗನ ದುಮ್ಮು ಪ್ರತಿ ದೇವಸ್ಥಾನಡು ಇಡೀ ಭಾರತದಾದ್ಯಂತ ಇತ್ತಿನ ಪ್ರತಿ ದೇವಸ್ಥಾನಡ್ಲ ಹೆಚ್ಚಿನ ಅಂಶ ಅವಳು ಒವ್ವೇ ದೇವರಾಡು ಅವು ದೇವಿ ಕ್ಷೇತ್ರವಾಡು ಶಿವಕ್ಷೇತ್ರವಾಡು ವಿಷ್ಣು ಕ್ಷೇತ್ರವಾಡು ಅವಳೊಂಜಿ ಗಣಪತಿ ದೇವರನೊಂಜಿ ಪ್ರತ್ಯೇಕವಾದ ಆರೋಗ್ಯ ಸ್ಥಾನ ಉಂಟು ಅಂಚ ಹಿಂದೂ ಸಮಾಜಡು ಇಡೀ ಹಿಂದುಲೆಗೆ ಮಾತರೆಗ್ಲ ಗಣೇಶನ ಪ್ರಥಮವಾಯಿನ ಒಂಜಿ ಪೂಜೆ ನಾವು ಮಲ್ಪುಂಡ ಅವು ಗಣೇಶನಿಗೆ ಮಾಡ್ಕೊಂಡು ಪ್ರತ್ಯೇಕವಾದ ಒಂದೊಂಜಿ ಸ್ಟೇಟಡು ಒಂದೊಂಜಿ ರಾಜ್ಯಡು ಒಂದೊಂದು ನಮೂನದ ಮಹತ್ವ ಬೆಟವೆತ ಉಂಡು. ಗಣಪತಿ ದೇವರಿಗೆ ಇಡೀ ದೇಶಡೆ ಮಹತ್ವ ಉಂಡು. ಐಟ್ಲ ಮುಖ್ಯವಾದ ಎಂಕಲ ಮಹಾರಾಷ್ಟ್ರಡು ಬೊಂಬೈಡು ಗಣಪತಿಗೆ ಭಾರಿ ಮಲ್ಲೊಂದು ಸ್ಥಾನ ಉಂಟು. ಇಡೀ ಮಹಾರಾಷ್ಟ್ರಡು ಗಣಪತಿ ದೇವರಿಗೆ ಭಾರಿ ಮಲ್ಲ ಒಂದು ಉತ್ಸವನೇ ಇತ್ತೆ. ಗಣೇಶ ಚತುರ್ಥಿ ಶುರುವಾಯಿನ ಇಡೀ ಒಂದು 11 ದಿನದ ಒಂದು ಪರ್ವ ಮಹಾರಾಷ್ಟ್ರಡು ಉಂಡು. ಅಂಚನೆ ಮಹಾರಾಷ್ಟ್ರ ಇತ್ತಿನ ಆ ಪರ್ವನ ಮುರಿದು ಈಡೆ ಇಳಿತ ದಿನಟ್ಟು ಕೋಡೆಯನ್ನು ಇಡವಿದೆ. ಆ್ಯಕ್ಚುಲಿ ಗಣಪತಿನ ನಿಜವಾಯಿನ ಆರಾಧನೆಲ್ಲ ಗೌಜಿಲ ಗದ್ದಲೆಲ್ಲ ಕೆರವಗಂಡ ಬೊಂಬೈಡ್ ತೋಡು ಪೂನಾಡು ತೋಡು ಮಹಾರಾಷ್ಟ್ರಡು ತೋಡು ಇಡೀ ಮಹಾರಾಷ್ಟ್ರನ್ಸ್ಗೆ ಗಣಪತಿ ಮಂಡ ಭಾರಿ ವಿಶೇಷ. ಅಚ್ಚ ಐನು ಮುಡಿದು ನಾನು ಈಡೇರಾಯಬೈದೆ ಮಂಡ ಅವರಿಗೆ ಆಕರ್ಷಣೆ ಈ ನಮ್ಮ ಊರದ ತುಳುನಾಡದ ಅವು ಆಕರ್ಷಣೆ ಅಂಚಿನ ಮಂಡ ತುಳುನಾಡದ ಆಕರ್ಷಣೆಯಿಂದ ಅವಳು ಗಣಪತಿನ ಅವಳು ಗೌಜಿ ಗದ್ದಲ ಕೇನಿಕೆಯಿಂದ ಅವು ಭಯಂಕರ ಗೌಜಿ ಗದ್ದಲ ಅವಳು ಮುಂಬೈಡು ಅಲ್ತದ ಒಂಚೂರು ಪಾರೊಂದು ಇದ್ದೀನಿ ನಾನು ಈಡೆ ಆ ಗಲಾಟೆ ಆ ಶಬ್ದಲ ಆ ಬೊಟ್ಟುನಲ್ಲ ಅಂದುಲ ಕೇನ್ನ ಅವಳು ಕೆವಿ ಬಿಡಿಯರಾಪಿ ಅಂಚಿನ ಗೌಜಿ ಗದ್ದಲ ಬೊಂಬೈಡು ಮುಂಜಾವು ಈ ಗಣಪತಿ ದಪ್ಪಗೆಲ್ಲ ಈ ದೀಪಾವಳಿ ದಪ್ಪಗೆಲ್ಲ ನಾನು ಬೊಂಬೈ ಬಿಡ್ದು ಬೇತೆಗೆ ಹೋಗ್ಬೋಲ್ಲ. ದೀಪಾವಳಿ ದಪ್ಪಗೆ ದೇಶ ವೃದ್ಧಿ ಬರ್ತು ಇದೆ ಔಟ್ ಆಫ್ ಕಂಟ್ರಿ. ಆ ಟೈಮ್ಗೆ ಹಿಂಗೆಲ್ಲ ಕೆಲವು ಒಂದು ಮಾತಾಡ್ಕೊಂಡು ಫಾರಿನ್ ಕೆಲವು ದೇಶಡು ಐದರ ಚೈನಾ ಅವರು ಯುರೋಪಡು ಹಿಂಗೆಲ್ಲ ಕಾನ್ಫರೆನ್ಸಸ್ ಮಾತಾಡ್ಕೊಂಡು ಅವೇ ಟೈಮ್ ಹುಡುಕೊಂಡು ಈ ದೀಪಾವಳಿದ ಟೈಮ್ ಹುಡು ಭಾರಿ ಎಡ್ಡ ಹಾಕೊಂಡು ಈ ಪಟಾಕಿದ ಶಬ್ದಲ ಈ ಇಂದಿಲ್ಲ ಗಲಾಟೆಲ್ಲ ಪೊಲ್ಯೂಷನ್ಲ ಬೊಂಬೈಡು 1000 ಗಟ್ಟಲೆ ಟನ್
ಪಟಾಕಿ ಬಿಡೋದು ಆಯ್ತಾ ಪೊಲ್ಯೂಷನ್ ಇದು ತಪ್ಪಾಯಿರ ಆ ಶಬ್ದ ಇದು ತಪ್ಪಾಯಿರ ಅಂತಲೇ ಬೊಂಬೆ ಬಿಡೋದು ದೂರ ಹೋಗ ಮುಂಚಾದಪ್ಪನಾಗ ಈ ತುಳುನಾಡು ಒಂದು ಆಕರ್ಷಣೆ ಉಂಟು ನಮ್ಮ ಪುಟ್ಟದ ಬಾತನಂಚಿನ ಭೂಮಿ ಈ ತುಳುನಾಡದ ಈ ಮೂಜಿ ಜಿಲ್ಲೆ ಕಾಸರಗೋಡು ಜಿಲ್ಲೆ ಯಾನಪಟ್ಟಣ ಜಿಲ್ಲೆ ಕಾಸರಗೋಡು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಈ ಇಡೀ ತುಳುನಾಡು ಹಿಡಿದ ಮಿತ್ತು ಒಂದು ಅಪಾರವಾಯಿನ ಒಂದು ಪ್ರೀತಿ ಗೌರವ ದಾಯಬಂಡ ನಾವು ಪುಟ್ಟದು ಬುಳೈನಂಚಿನ ಒಂದು ಪುಣ್ಯಭೂಮಿನು ತುಳುನಾಡದ ಯಾಕೆ ಒಂದು ಪದ್ಯ ಉಂದತೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅಂತೇಳಿ ಈ ತುಳುನಾಡು ಅಂದ್ರೆ ಭಾರಿ ಪೊರ್ಲು ತುಳುವರ್ನ ಮನಸ್ಸು ಬಂಗಾರ ಮನಸ್ಸು ತುಳುನಾಡದ ದೇವರನ್ನ ವಿಶೇಷತೆ ದೇವರನ್ನ ಕ್ಷೇತ್ರಗಳನ್ನ ಮಹಾ ವಿಶೇಷತೆ ಮತ್ತು ಗಣಪತಿ ದೇವರನ್ನೇ ಕಲ್ಲ ಕಾಸರಗೋಡು ಮಧೂರು ಕ್ಷೇತ್ರ ಉಂಟು ಮೂಲೆ ಕುಡ್ಲಾಡು ನಮ್ಮ ಸಿದ್ಧಿವಿನಾಯಕನ ಕ್ಷೇತ್ರ ಉಂಟು ಶರವ ಗಣಪತಿ ಅಂತೇಳಿ ಹಲವಾರು ಗಣಪತಿನ ಕ್ಷೇತ್ರಗಳುಂಟು ಮಲಮಲ್ಲ ದೇವರನ್ನ ಕ್ಷೇತ್ರಗಳು ಇತ್ತಿನ ಈ ತುಳುನಾಡು ನಿಂಕದ ಅದನ್ನೊಂದು ಆಕರ್ಷಣೆ ಇದೆ ಬಲ್ಪನಂಚಿನ ನಿಖಲ್ನ ಈ ತುಳುನಾಡದ ಜನಕ್ಕಲ್ನ ಒಂದು ಪ್ರೀತಿ ವಿಶ್ವಾಸ ಅವು ಮುಖ್ಯ ಪ್ರೀತಿ ಕಂಡ ಒನ್ ಸೈಡೆಡ್ ಲವ್ ಅತ್ತು ಎಂಕಲ ಅದೇ ಪ್ರೀತಿ ಉಂಟು ಎಂಕ ತುಳುತ್ತ ಜನಕ್ಕಲ್ಲೆಲ್ಲ ಅದೇ ಪ್ರೀತಿ ಉಂಟು ಸೊ ತನ್ನಾಟಿಗೆ ಆಕರ್ಷಣೆ ಇಂಚು ವೈಪು ನಂಗೆ ತುಳುನಾಡಿಗೆ ಅಂಚಾದಿತ್ತು ಅರ್ಧವಾಸಿ ಬೊಂಬಾಯಿಡಿತ್ತನ ಬೊಂಬಾಯಿದ್ದು ಜಾಸ್ತಿ ಅನ್ನು ಮೂಲೆ ಉಳ್ಳೆ ಊರ್ದು ಒಳ್ಳೆ ತುಳು ಜನಕ್ಕಲ್ನ ನಮ್ಮ ತುಳುನಾಡದ ಜನಕ್ಕಲ್ನ ತುಳುವರನ್ನ ಪ್ರೀತಿ ಬಂಟರನ ಪ್ರೀತಿ ಮುಖ್ಯವಾದ ಬಂಟ್ ಸಮಾಜದ ಮತ್ತು ಪ್ರೀತಿ ಬಂಟ್ ಸಮಾಜಗೊಂಡ ಮೇನ್ಲಿ ನಮ್ಮ ಈ ಬಂಟರ ಸಂಘ ಇಂಜನ ಇಲ್ಲಪ್ಪನೇ ಗೊತ್ತಿಜ್ಜನ್ ಅಪ್ಪ ಬಂಟ್ ಸಂಘ ಆತ ಇಜ್ಜನ್ ಮೂರಂಜಿ ಮಾತೃ ಸಂಘ ಇತ್ತನು ಅವಳ ಹೆಂಗೆ ಗೊತ್ತಿದ್ಯ ಇದು ಬುಕ್ ಓದ್ತಾಯಿನಿ ಕಾಲೇಜಿಗೆ ಬಂದಾಗ ಯಾಕಡೆ ಹೆಮ್ನ ತನ್ನಂಗಿ ಬಂಡೇನೆ ವಿಷಯ ನಿಜವಾದ ಹಣ ಎಂಕ್ ಬಂಟರ ಸಂಘದ ಪರಿಚಯ ಅರಿವು ಆಯ್ನ ಸಮಯ ಕಾಲೇಜಿನ ಏನು ಮೂರು ಸೈಂಟ್ ಎಲೋಸಿಸ್ ಕಾಲೇಜ್ ಮುಟ್ಟೋದು ಸೈಂಟ್ ಎಲೋಸಿಸ್ ಕಾಲೇಜಿನ ಏನು ಕಲ್ತೊಂದುಪ್ಪನಾಗ ಎಂಕಲ್ಲ ಫ್ಯಾಮಿಲಿ ಆತ ಮಲ್ಲ ಶ್ರೀಮಂತ ಫ್ಯಾಮಿಲಿ ಅತ್ತು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅಂತ ಒಪ್ಪನಾಗ ಏಳು ಜೋಕುಲು ಕಲ್ಪಾಯರೆ ಅಪ್ಪ ಆ ಟೈಮು ದುಡ್ಡಿಜ್ಜಂದ್ರೆ ಸಮಯ ಹರಿವಾರಗೊಳ್ಪನ ಟೈಮು ಇವರೆಲ್ಲ ದುಡ್ಡಿಜ್ಜಿ ಆ ಟೈಮು ಕಲ್ಪಾಯರೆ ಬಾರಿ ಮಂಗ ಅಂತಾನೆ ಅಂಚ ಆ ಸಂದರ್ಭಗಳು ನೇರ ಎಂಕ ಕಾಲೇಜಿನ ಬಂಡೇರೆ ಮೂಲಂಜಿ ನಿಖಲನೆ ಜಾತಿದ ಬಂಟರ ಸಂಘ ಉಂಡು ಆ ಸಂಘಡು ಪಾಯಂಡ ಅವಳು ಪೋಂಡ ಅವಳಂತೆ ಸ್ಕಾಲರ್ಶಿಪ್ ಇಂಚಿನ ಲೋನ್ ಇಂಚಿನ ಒಂದು ವಾ ಟೈಟಲ್ ಇತ್ತು ನಿಮ್ಗೆ ಗೊತ್ತಿಜ್ಜಿ they were giving some financial aid support ಕನ್ನಡ ತುಳು ಕಂಟಿನ್ಯೂ ಅಲ್ಪಡ ತುಳು ಆ ಸಂದರ್ಭಗಳು ನೇರ ಪಂಡೇರು ಬಂದು ಈಡೆ ಎಲೋಸಿಸ್ ಕಾಲೇಜಿದ್ದು ಈಡೆ ನಡ್ಕೊಂಬತ್ತೆ ಈಡೇನೆ ಒಂದು ಪಂಡೇರ ಮೂಲೆನೆ ಬನ್ಸ್ ಹಾಸ್ಟೆಲ್ ಬಂದುಂಡು ಅವಳೊಂದು ಬತ್ತು ಆಫೀಸಿಗೆ ಹೋಯೆ ಪಂಡೆ ಎಂಚೆಂಚ ಎಂಕ ಅಪ್ಪಗನೆ ನಾನು ಕಾಲೇಜಿಗೆ ಫಸ್ಟ್ ಬರೋದಿದೆ ಕ್ಲಾಸ್ ಮಾರ್ಕ್ಸ್ ತಿಳ್ಕೊಂಡಿರ್ತೇನೆ ಸೊ ಆ ಸಮಯ ಬರ್ತದ ಕೇಳಿದಾಗ ಅಗ್ರಿಮೆಂಟರೆ ಅರ್ಹತೆ ಇಂಚಿನ ಅರ್ಹತೆ ಆಫ್ಕೋರ್ಸ್ ಮಾರ್ಕ್ಸ್ ಅಡ್ಡೈತಲೆ ಆ್ಯಂಡ್ ಇನ್ನು ಜಾತಿ ಇಂಚಿನ ಆಮೇಲೆ ಸದಾಶಿವ ಶೆಟ್ಟಿ ಅನ್ನಾಡಿ ಫಾರ್ಮ್ ಕೊರಿಯೋದು ದಿಂಜಾದ ಬಿಡಿಯ ಸದಾಶಿವ ಶೆಟ್ಟಿ ಸರ್ಟಿಫಿಕೇಟ್ SSC ಐತಲೆ ಕೂಡಲೇ ಹಾಕಲು ವಾವಂಜಿ ವಿಚಾರಣೆ ಮಲ್ಪಂದೆ ವಾವಂಜಿ ಗ್ಯಾರಂಟಿ ವಾರಂಟಿ ಇಜ್ಜಂದೆ ಹಾಕಲು ಕೂಡಲೇ 1200 ರೂಪಾಯಿ ವರ್ಷಕ್ಕೆ ಇಂಕ ಸ್ಯಾಂಕ್ಷನ್ ಮಾಡ್ತಾರೆ ಒಂದೇ ಆಫೀಸ್ ಮೂರು ಅವೆನ್ನ ಸುರೂತ ಬಂಟ ಸಂಘದ ಎನ್ನ ಒಂಜಿ ಕನೆಕ್ಷನ್ ಬಂಡ ಐ ವಾಸ್ ಆನ್ ದ ರಿಸೀವಿಂಗ್ ಎಂಡ್ ಬಂಟ್ ಸಮಾಜದ ಅವು ಕೊರ್ನವು ಎಂಕ್ ಸಾಧಾರಣ ಒಂದು 5 ವರ್ಷ ಕಲ್ತಾರೆ ಸಾಧಾರಣ ಪ್ರತಿ ವರ್ಷ 1200 ರೂಪಾಯಿ ಕೊರಂದಿರ್ತಾರೆ ಮುಂತದ್ದು ನಾವು ಕರೆಕ್ಟ್ ಅದು ಬರೋಂತೇನೆ ಆಯ್ತು ಸಾಧಾರಣ ಆ ಸಮಯದ ದುಡ್ಡು ಮಲ್ಲ ಮೊತ್ತ ಐಟನ್ನ ಕಾಲೇಜು ವಿದ್ಯಾಭ್ಯಾಸಕ್ಕೆ ಮಸ್ತ್ ಹೆಲ್ಪ್ ಆತನ ಆ ಟೈಮಡು ಸಮಯಡು ನಾನು ಇನ್ನು ಸ್ಮರಣೆ ಮಲ್ಪಡು ರಾಯಬಂಡ ಈ ಮಾತೃ ಸಂಘದ ಆ ಸಮಯಡು ಎಂಕೊರ್ನ ಸಾಕಾರ ಅವು ಯಾಪಲ ಮರಪನ ಒಂದು ಹತ್ತು ಐದೋಕ ಪೂರ ಎಜುಕೇಷನ್ ಆಂಡ್ ಈವನ್ ಪೋಸ್ಟ್ ಗ್ರಾಜುಯೇಷನ್ ಆಂಡ್ ಮಲ್ತಾರೆ ಒಂಚೂರು ಹೆಲ್ಪ್ ಆಯ್ನ ಅವೇ ಎನ್ನ ಈ ಮುಲ್ತು ಮಾತೃ ಸಂಘತಿಕನ ಫೈನಾನ್ಷಿಯಲ್ ಹೆಲ್ಪ್ ಉಂದೇ ಅನ್ಪಂಡು ನಿಜವಾದಲ್ಲ
ಸೊ ಐದು ಬುಕ್ಕ ಜಾಬ್ ಆಂಡಾಗ ಒಂದು ಸರ್ತಿ ಒಂದು ಲೆಟರ್ ಬರ್ತದೆ ಬಂಡ್ ಸಂಘದ್ದು ಈ ರೀತಿ ಓಲ್ಲಾರು ಜಾಬ್ ಆತನ ವೆದರ್ ಯು ಕ್ಯಾನ್ ರಿಟರ್ನ್ ಆ ದುಡ್ಡು ರಿಟರ್ನ್ ಮಾಡ್ತಾರೆ ಸಾಧ್ಯ ಉಂಡ ಅಂದು ಮಂಡೆ ರಿಟರ್ನ್ ಮಾಡ್ಕೋನು ಒಂದು ವಿದೌಟ್ ಇಂಟ್ರೆಸ್ಟ್ ಐ ಥಿಂಕ್ ಇಂಟ್ರೆಸ್ಟ್ ಬಾಡಿಗೆರು ವಿದೌಟ್ ಇಂಟ್ರೆಸ್ಟ್ ದ ಮನಿ ರಿಟರ್ನ್ ವಾಪಸ್ ಬಂದ್ ಸಂಘವನಿಗೆ ಮುಳ್ಕೊರಿ ಅಂತ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಜೋಕ್ಲಿಗೆ ಆ ಟೈಮಡು ಕಾಲೇಜಿಗೆ ಈ ಸಂಸ್ಥೆ ಹೆಲ್ಪ್ ವಿದ್ಯಾಭ್ಯಾಸಗೂ ಆರ್ಥಿಕ ನೆರವು ಮಲ್ಕೊಂಡಿರ್ತಾನೆ ಅದು ಏತು ಜನ ಏನು ಪಿರಾವು ಕೊಡ್ತಾರೆ ಏತು ಜನ ನೆನಪು ದೀತಾರೆ ಅದು ಗೊತ್ತಿಚ್ಚು ಸಂಸ್ಕೃತಿ ಬಂಡ ಏನು ಹೆಲ್ಪ್ ಮಾಡ್ತಾರ ಅಕ್ಲೇನು ನಾವು ಮರಪೆರೆ ಸಾತ್ ಬಲ್ಲಿ ಮರಪನೊಂದು ಆ ಉದ್ದೇಶ ಮುಖ ಆ ಟೈಮ್ಗೆ ಹೆಲ್ಪ್ ಆಗ್ತಾನೆ ಐದು ನಮ್ಮ ಪಿರಾ ಕೊರಡು ಆ ಕೊರ್ನೇಟು ಬಾಕಿ ಜೋಕ್ಲೆಗೆ ಇಟ್ಟು ಹೆಲ್ಪ್ ಆಪಣು ನಮ್ಮ ಏನು ಪಿರಾ ಕೊರ್ನೇಟ ಇನ್ನು ಕೂಡ ಗತಿ ಜೋಕ್ಲೆಗೆ ಏನು ಕೊರಿಯರು ಕೊಂಡ ಅಕ್ಲ ಜೀವನ ಉದ್ಧಾರ ಆಪಣು ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐಟ್ ಬೇತದಲ್ಲ ಉದಾಹರಣೆ ಬೊಡಂದೈತಿ ಎಜುಕೇಷನ್ ಆದ ಆಪಣಗೊಂಡ ಅವು ಎಣ್ಣೆ ಉದಾಹರಣೆ ಅಂಚೆ ಬೇತ ಉದಾಹರಣೆ ಉಂಡು ಮೂತ ಕುಲ್ನಾಕಲು ನೆಚ್ಚದಾಕಲು ತಿರ್ತಲ ಮಲ್ಲ ಜನ ಕುಲ್ಲಾರು ಮಾತರೆಗಳ ವಿದ್ಯಾಭ್ಯಾಸದ್ದಾದ ನಮ್ಮ ಜೀವನದ ಒಂಜಿ ಪರಿವರ್ತನೆ ನಂಚಿನೊಂಜಿ ವಿಶೇಷವಾದ ಒಂಜಿ ವಿದ್ಯಾಭ್ಯಾಸ ಮಾತರೆಗಳ ಬೋಡು ಇನ್ನು ಬಂಟರ ಸಮಾಜ ಮಸ್ತ್ ಹೈ ಲೆವೆಲ್ ಪೋತಂಡ ಈ ಕಾರಣ ಒಂಜಿ ವಿದ್ಯಾಭ್ಯಾಸ ಅಲ್ಲ ಬಿಕಾಸ್ ವಿ ಆರ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಎವ್ರಿಥಿಂಗ್ ನಾವು ಸೊ ಇಂದೇನು ದಾಯ ಉಲ್ಲೇಖ ಮಲ್ತಾ ಬಂಡ ನೀವು ನೆಂಪು ಅಳ್ತಾರೆ ಐಕ್ಯನು ಉಲ್ಲೇಖ ಮಲ್ತಾನೆ ಜನ ಪಂತೆ ಅತ್ತ ಈಗ ಪನ್ನೀರ ಇಂಕ ದಾಲ ಐಟ್ ಮುಜುಗರ ಅತನ ದಾಲ ಸಂಕೋಚ ಇಜ್ಜಿ ದಾಯ ಬಂಡ ನರೇಂದ್ರ ಮೋದಿ ಬಂತಾರೆ ಅಲ್ಲಿ ಚಾ ಮಾರಂದಿತ್ತೇವೆ ಟ್ರೈನ್ಲಿ ನರೇಂದ್ರ ಮೋದಿ ಚಾ ಮಾರಂದಿತ್ತೇವೆ ಬಂಡದು ಈ ಲೆವೆಲ್ ಕೊಯ್ಬೇಕ ಒಂದು ವ್ಯಕ್ತಿ ಪಂಡ ಇಂಕ ಮೆಟ್ಲು ಮುಲ್ತು ಸಾಲ ಕೊಡ್ತೇವೆ 1200 ರೂಪಾಯಿ ಪಂಪನಿಗೆ ಇಂಕ ದಾಲ ಬೇಂದು ಇಜ್ಜಿ ಬಿಕಾಸ್ ಫ್ಯಾಮಿಲಿ ವಾಸ್ ನಾಟ್ ದಟ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಸೊ ಅಂಚಾದ ಇಂಕ ಆ ದುಡ್ಡಿಗೆ ತಂದು ಏನು ಕಲ್ತದೆ ಅಂಚಿನ ಈ ಸಂಘ ಸಂಸ್ಥೆ ಈ ಬಂಟ ಸಮಾಜ ಬಂಟ ಸಂಘ ಜ್ಞಾನ ಏನಿತ್ತ ದಿನಟ್ಟು ದಾಯ ಈತು ಸಹಕಾರ ಮಲ್ಪೆಂದು ಬಂಡ ಒಂಜಿ ಸೀಕ್ರೆಟ್ ಗುಟ್ಟು ಅವೇ ಆ ಸಮಯದ ಕಾಲೇಜ್ ದಾಲಾ ಒಂದು ವಿಚಾರಣೆ ಮಲ್ಪಂದೆ ದಾಲಾ ಒಂದು ಗ್ಯಾರಂಟಿ ವಾರಂಟಿಗೆ ತಂದೆ ಜಸ್ಟ್ ಬಿಕಾಸ್ ಯು ಆರ್ ಎ ಶಟಿ ತೋ ಅಮೌಂಟ್ ವಾಸ್ ಸ್ಯಾಂಕ್ಷನ್ ಇಯರ್ ಮಲ್ತಾರೆ ಆ ಸಮಯಡು ಅಂಚಿನ ಮಹಾ ಸಂಸ್ಥೆಂದು ಈ ಬಂಟರ ಸಂಘ ಬಂಡ ಐಟಿ ಮಾತೆಲ್ಲ ಸೇರ್ಸಾವೆ ಖಾಲಿ ಮಾತರ ಸಂಘ ಮಾತ್ರ ಇತ್ತು ಹಲವಾರು ಇತ್ತೆ ಬಂಟರ ಸಂಘ ಬೆಂಗಳೂರು ಸಂಘ ಆಡು ಮುಂಬೈ ಬಂಟರ ಸಂಘ ಆಡು ಪ್ರತಿ ಟಿಕೆಟ್ಲೆತ್ತೆ ಉಂಟು ಪೂನಾ ಬಂಡ್ ಸಂಘ ಬಂಡ್ ಸಂಘ ಈ ಬಂಡ್ ಸಂಘ ಪ್ರತಿ ವಲಯಡ್ಲ ಬಂಡ್ ಸಂಘ ಉಂಟು ಪ್ರತಿ ಬಂಡ್ ಸಂಘಲ ಈ ಕೆಲಸ ಜಾತಿಯ ಬಂಧುಲೆಗೆ ಈ ಸಪೋರ್ಟ್ ಮಲ್ಪನಂಚಿನ ಹೆಲ್ಪ್ ಮಲ್ಪನಂಚಿನ ಕೆಲಸ ಬಂಡ್ ಸಂಘ ಮಲ್ಪೊಡು ಮಾತಾದಿಗಳು ಮಲ್ಪೊಡು ಇಂಕನ ಕಾಸರಗೋಡು ಬಂಡ್ ಸಂಘ ಉಂಡು ಪ್ರತಿ ತಾಲೂಕು ಬಂಡ್ ಸಂಘ ಉಂಡಿತ್ತೆ ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ಮುಂದಿನ ಕಾಲೋಡ ಸುರು ಮಲ್ತಿರಲ್ಲ ಹಿರಿಯ ಆಕಳು ಸುರು ಮಲ್ತನ ಆ ಸಂಘ ಕಾಲಿಂದವೇ ಇತ್ತನು ಎಷ್ಟೋ ವರ್ಷ ಮುಟ್ಟ ಇತ್ತೆ ಒಂದು 10-20 ವರ್ಷದ ದಿಂಚಿ ಅನ್ನೊಂದಾಗಿ ಒಂದು 10-15 ವರ್ಷದ ದಿಂಚಿ ಬಂಟರ ಸಂಘ ಭಾರಿ ಆಕ್ಟಿವ್ ಆತನು ಅವು ಆಕ್ಟಿವ್ ಆದ ಕಾರಣ ಅಂಚಿನ ಬಂಡ ಕೆಲವು ದಾನಿಗಳನ್ನ ಸಪೋರ್ಟ್ ಆದಪ್ಪು ಬೊಕ್ಕ ಕೆಲವು ಜನಗಳನ್ನ ಲೀಡರ್ಶಿಪ್ ಆದಪ್ಪು ಬೊಕ್ಕ ಸಮಾಜದ ಮಿತ್ತದೊಂಜಿ ಪ್ರೀತಿತೆ ಸಾಧಾರಣವಾದ ಸರ್ವೇ ಸಾಧಾರಣವಾದ ಇತ್ತೊಂಜಿ ಸಮಾಜಡು ಒಂಜಿ ಅರಿವು ಆತನ ದಾಯಬಂಡ ನಮ್ಮ ಒಂದು ಹಿಂದೂ ನಮ್ಮ ಬಂಟ ಸಮಾಜ ಅನ್ಪಣೊಂಜಿ ನಮ್ಮ ಒಂಜಿ ಒಗ್ಗಟ್ಲ ಬೋಡು ನಮ್ಮ ಇಂಡಿವಿಜುವಲಿ ನಮ್ಮ ಎತ್ತು ಕೆಪಾಸಿಟಿಲ ಉಂಡು ಒರಿಯದಾಗ ಮಲ್ಲ ಬಿಲ್ಡಿಂಗ್ ಕಟ್ಟಣ ಆತನ ಸಾವಿರಾರು ಕೋಟಿ ಮಾಡಿನ ತಾಕತ್ತು ನಮ್ಮ ಇಂಡಿವಿಜುವಲಿ ಉಂಡು ಬಂಟ ಸಮಾಜಡು ಆಂಡ ಅವು ಒರಿಯದಿ ಮಲ್ಪನಮ್ಮ ಒಂದು 10 ಜನ ಸೇರಂಡ ಅವಳ್ದಾಲ ಆಫೀಸ್ ದಟ್ ಈಸ್ ದ ನೆಗೆಟಿವ್ ಸ್ಟೋರಿ 10 ಜನ ಸೇರಿದವಳು ದಾಲ ಆಫೀಸ್ ಹುಕ್ಕವು ಒರಿಯಕ್ಕೊರೇನು ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಬಿ ಲೀಡರ್ ನಾವು ಮಾತಾಡಲ್ಲ ಲೀಡರೇ ಒರಿಯನ ಪಾತ್ರ ನಾವು ಕೇಳ್ನಕ್ಲತ್ತು ನಾವು ಬಂಟ ಸಮಾಜದ ನಮ್ಮ ನೆತ್ತೆರಡೆ ಉಂಡು ಬಂಟೆ ಉಂಡ ಏನೆಲ್ಲ ಕೇಳಿದೆ ಅವು ಬಂಟೆ ಪುರುಷ ಆಡು ಬಂಟ ಮಹಿಳೆ ಆಡು ಮಹಿಳೆಗಳ ಅಂಚನೆ ಎಕಡಾರು ಬಂಟ ಮಹಿಳೆಯರು ಕೂಡ ಅದೇ ರೀತಿ ಇದ್ದಾರೆ ಅಂತ ಸೊ ಅವು ನಮ್ಮ ಬ್ಲಡ್ ಉಂಡು ನಮ್ಮ ಜೀನ್ಸ್ನೇ ಉಂಡು ಬಂಟ ಲೀಡರ್ಶಿಪ್ಪು ನೇತೃತ್ವ ವಯಸ್ಸಿನ ಅಂಚಿನ ಒಂಜಿ ಕೆಪಾಸಿಟಿ ತಗೊಂಡು ಇಂಡಿವಿಜುವಲಿ ನಮ್ಮ ಮಸ್ತ್ ಸಾಧನೆ ಮಾಡ್ತಾ ಅವು ಫಿಲ್ಮ್ ಲೈನ್ ಆಡು ಅವು ಬಿಸಿನೆಸ್ ಆಡು ಹೋಟೆಲ್ ಲೈನ್ ಆಡು ರಂಗೋಡು ಪಂಡ್ಲ ನಮ್ಮ ಬಂಟ್ರನಾಕಲು ನಮ್ಮ ಲೀಡರ್ಶಿಪ್ ಕೆಪಾಸಿಟಿ ಇದ್ದ ಅದು ಹೈಲಿ ಸಕ್ಸಸ್ಫುಲ್ ನಮ್ಮ ಆಂಡ ಕಲೆಕ್ಟಿವ್ ಅದು ನಮ್ಮ ಬಂಟ ಸಮಾಜಗೂ ಈ ಬಂಟ ಸಂಘನು ಸ್ಟ್ರಾಂಗ್ ಮಲ್ಪೊಂಜಿ ಕೆಲಸ ಉಂಟು ಆತ ಆವೊಂದು ಹೆಜ್ಜಿ ನಾನು ಬಂತಾನೆ ಬೇಜಾರಾಡು ಬಂತಾನೆ ಕೆಲವು ಸಿಕ್ಕಡು ಆತ ಆವೊಂದು ಹೆಜ್ಜಿ ಕೆಲವು ಬಂಟ ಸಂಘ ಹೆಂಗೆಲ್ಲ ಬೊಂಬೈ ಬಂಟ ಸಂಘ ಎಡ್ಡೆ ಕೆಲಸ ಮಾಡ್ತೊಂದುಂಡು ಬೆಂಗಳೂರು ಬಂಟ ಸಂಘ ಎಡ್ಡೆ ಕೆಲಸ ಮಾಡ್ತೊಂದುಂಡು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಡೊಂದು ಆಡು ಪೂನಾ ಬಂಟ ಸಂಘ ಎಡ್ಡೆ ಕೆಲಸ ಮಾಡ್ತೊಂದುಂಡು
ಅಂಚನೆ ಊರುಡ್ಲ ಮಾತಾದಿಗಿಡ್ಲ ಪ್ರತಿ ವಲಯಡ್ಲ ತಾಲೂಕುಡ್ಲ ಮಾತೆಲ್ಲ ಎಡ್ಡೆಡ್ಡೆ ಕೆಲಸ ಮಲ್ಪಡು ಕೆಲಸ ಮಲ್ತದೆ ನಮ್ಮ ಬಂಟ ಸಮಾಜನ ಗಟ್ಟಿ ಮಲ್ಪನಂಚಿನ ಕೆಲಸ ಮಲ್ಪಡು ಬಂಟ ಸಮಾಜ ನಮ್ಮ ಮಾತಾ ಕೆಪಾಸಿಟಿಲ್ಲ ಉಂಡು ನಾವು ಮಾತಾ ಒಟ್ಟಿಗೆ ಹಣ ಮಾತ್ರೆ ಮಾತಲ್ಲ ಮಲ್ಪಡು ನಮ್ಮ ಒಟ್ಟಿಗೆ ಆಪುಜ ಕೆಲವು ತಿಗಿಡ ಒಟ್ಟಿಗೆ ಆಪನ ಲೀಡರ್ಶಿಪ್ ಕೆಪಾಸಿಟಿ ಕೆಲವರೆಗೂ ಉಂಡು ಬಾಂಬೆ ಇಡ್ತಾನೆ ಬಾಂಬೆಡ ಐಕಳ ಹರೀಶನ್ನೇ ಬತ್ತಿವಕ ಬಾಂಬೆ ಬಂಟ ಸಂಘದ ಒಂದು ರೂಪರೇಷಣೆ ಬದಲಾವಣೆ ಮಾಡ್ತಾರೆ ಹರೀಶನ್ನೇ ಬತ್ತಿವಕ ಜಾಗತಿಕ ಬಂಟ ಸಂಘದ ರೂಪರೇಷಣೆ ಬದಲಾವಣೆ ಮಾಡ್ತಾ ಬರ್ತಾರೆ ಅಂಚೆ ಕೆಪಾಸಿಟಿ ಕೂಡ ನಮ್ಮಡ ಎನಡಲ್ಲಜ್ಜಿ ಆ ಕೆಪಾಸಿಟಿ ಐಕಳ ಹರೀಶನ್ನ ಕೆಪಾಸಿಟಿ ಎನಡಜ್ಜಿ ಎನಡ ದೊಡ್ಡ ಅವು ಐಕೋದಿ ಲೀಡರ್ಶಿಪ್ನ ಕೆಪಾಸಿಟಿ ಇಲ್ಲ ಕೊಡು ಅಂಚ ಪೂನಾಡು ಇಲ್ಲೇರು ಸಂತೋಷ್ ಅಣ್ಣ ಇಲ್ಲೇರು ಬೆಂಗಳೂರು ನಿಮ್ಮ ಉಪೇಂದ್ರಣ್ಣ ಇರ್ತಾರೆ ಇತ್ತ ಮುರಳೀಧರಣ್ಣ ಇಲ್ಲೇರು ಎಡ್ಡೆಡ್ಡೆ ಕೆಲಸ ಅಂತಂದಿಲ್ಲ ಸೊ ವಿ ಶುಡ್ ಆಲ್ ಕಲೆಕ್ಟ್ ಗೆಟ್ ಟುಗೆದರ್ ಕಾಸರಗೋಡು ನಮ್ಮ ಸುಬ್ಬಯ್ಯಣ್ಣ ಇಲ್ಲೇರು ಕೆ ಶೆಟ್ರು ಇಲ್ಲೇರು ಮುಖ ದಾಮನ್ ಇಲ್ಲೇರು ಗುಲ್ದೇರು ಬೆರಿಟ್ ಕಾಸರಗೋಡ್ಲ ನಾವು ಮಲ್ತನ ಯಾವಂದು ಕೆಲಸ ದಾಳ ಮಲ್ತಂದಿದ್ದ ನಾವು ಐತೆ ಯಾಣೆ ಸೇರಿ ವಿ ಆರ್ ನಾಟ್ ಡೂಯಿಂಗ್ ಇನಫ್ ಫಾರ್ ಕಾಸರಗೋಡು ಮಸ್ತ್ ಬಡ ಜನಗಳು ಇಲ್ಲೇರು ನಮ್ಮವಳು ಅಕ್ಲೆಗೆ ನಮ್ಮ ಸಪೋರ್ಟ್ ಮಲ್ಪಡು ಸಂಘವನ್ನು ಸ್ಟ್ರಾಂಗ್ ಮಲ್ತದೆ ಇತರ ಕಡೆಗೆ ತಂದು ಇಜ್ಜಂದನಕಲೆ ಕೊರ್ಪುನಂಚಿನ ಮಹಾ ಕಾರ್ಯ ನಾವು ಮಲ್ಪಡು ಐಟೊಂಜಿ ಮಹಾ ಸಂತೋಷ ಪೂರ್ಣ ನಿನಗೆ ಕಾಂಡ ಒಂಜಿ ಎಂಕಲ ಆಶ್ರಮದ ಒಂಜಿ ಕೇಸ್ ಬರ್ತನೆ ಪಂಡಿತ ಪ್ರಯೋಜನ ಹಚ್ಚಿ ಅಂಚಿನ ಬಡತನಲ್ಲ ಅಂಚಿನ ದುಃಖದ ಕತೆ ಈ ಕಾಂಡ ರಿಕ್ವೆಸ್ಟ್ ಮಾಡ್ತಾರೆ ಸದಸ್ಯಣ್ಣ ಈ ಎಂಚಿನೆಲ್ಲ ಬಿಡ್ದು ಒಂಜಿ ಲಕ್ಷಗಳ ಪಡ್ಲೈತೆ ಕೂಡಲೇ ಹಡಪಡ್ಲಿ ಎಂದು ಆದೇಶ ಅನ್ನ ಸ್ಟೋರಿ ಬಂದಿಟ್ಟಿಗೆ ಯಾರ ಭವನದಿಜ್ಜಿ ಇರು ಕೂಡಲೇ ಬಂಡ ಇವರು ಭವನದಿಜ್ಜಿ ದಯ ಬಂಡ ಇವ್ರನ್ನ ಸ್ಟೋರಿಗೆ ಕಣ್ಣು ನೀರು ಬರು ಅಂಚಿನ ಫ್ಯಾಮಿಲಿ ನಮ್ಮ ಬಂಟ ಸಮಾಜಗಳು ಬಾಕಿ ಸಮಾಜಗಳು ಅವು ಬಂಟ ಸಮಾಜದ ಫ್ಯಾಮಿಲಿ ಆಗ್ತದೆ ಬೇರೆ ಸಮಾಜ ಅಕ್ಲೆಲ್ಲ ನಮ್ಮ ಸಪೋರ್ಟ್ ಮಾಡ್ಕೊಡು ಖಾಲಿ ಬಂಟ ಸಮಾಜದ ಆಗ್ತದೆ ಮಾತಾ ಸಮಾಜಗಳು ನಮ್ಮ ಹೆಲ್ಪ್ ಮಾಡ್ಕೊಡು ಶುರು ನಮ್ಮ ಇಲ್ಲ ಗಟ್ಟಿ ಮಾಡ್ಕೊಡೆ ಬಂಟ ಸಮಾಜನ ಗಟ್ಟಿ ಮಾಡ್ಕೊಡು ನಾವು ಆ ಕೆಲಸ ನಮ್ಮ ಶುರು ಮಾಡ್ಕೊಡು ಮತ್ತೆ ನಾವು ಯಾವಂದು ಇತ್ತ ಒಂಚೂರು ಅರಿವು ಬರ್ತದಂದ್ರೆ ಆ ಒಂಜಿ ಮೂಡಿತ್ತ ವೈದ್ಯಂ ನಮ್ಮಡ ಬಂಟ ಸಮಾಜದ ಎಡ್ಡ ಮಲ್ಪಡೊಂದು ಆ ಮೂಡು ಖಾಲಿ ಬತ್ತಲೆ ಯಾವಂದು ಸಶಕ್ತ ನೇತೃತ್ವ ಬೋಡು ಜನಕೊಂಡ ಒಂಜಿ ಭಾವನೆಲ್ಲ ಬೋಡು ಇತ್ತನಕಲೆ ಒಂಚೂರು ಕೊರ್ಪುನ ದಯ ದಾಕ್ಷಿಣ್ಯಲ್ಲ ಬೋಡು ಇತ್ತನಕಲೆಗೆ ಒಂಚೂರು ಸಮಾಜ ಒಂಚೂರು ಪಟ್ಟಣಂಚಿನ ಒಂಜಿ ಉದಾರ ಮನಸ್ಸಲ್ಲ ಬೋಡು ನಾವು ಖಾಲಿ ಧೈರ್ಯ ಮುಖ ಲೀಡರ್ಶಿಪ್ ಯಾನೊಂಜಿ ಬಂಟೆ ಎಂಟರೆ ಬಂಟ ಇತರ ಯಾವಂದು 8 ಹೃದಯ ಎಲ್ಲ ಬೋಡು ನಮ್ಮಡ ಇತ್ತನಕಲೆಗೆ 8 ಹೃದಯ ಬೇಕಲ್ಲ 8ನೇ ಬಂಟ ಆದರೆ ಸಾಕಾಗಿಲ್ಲ 8ನೇ ಬಂಟ ಆಗಿ ನಾವು ಎಷ್ಟು ಏನೆಲ್ಲ ಮಾಡ್ತೇವೆ ನಾವು ಆದರೆ 8ನೇ ಹೃದಯ 8 ಹೃದಯ ಬೇಕು ನಮಗೆ ಆದರೂ 8 ಇಲ್ಲದಿದ್ರು ಒಂದು 2 ಹೃದಯ ಆದರೂ ಬೇಕು ನಮಗೆ ಅದು ಬಹಳ ಮುಖ್ಯ ಆದ್ದರಿಂದ ಎಷ್ಟು ಉದ್ದ ನಾನು ಹೇಳಿದಿಲ್ಲ ಸೊ ನನ್ನ ಇವತ್ತಿನ ದಿನ ಈ ಗಣೇಶೋತ್ಸವದ ಆಯೋಜನೆ ಮಾಡಿದ್ದಕ್ಕೆ ಅದಕ್ಕೆ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು ಅಜಿತ್ ಅಣ್ಣನಿಗೆ ನನ್ನ ಅನಂತಾನಂದ ಧನ್ಯವಾದಗಳು ಅಜಿತ್ ಅಣ್ಣ ಮತ್ತು ಆಶಕ್ಕ ಕಾಣ್ತಾ ಇಲ್ಲ ಶಿ ಈಸ್ ಆಲ್ಸೋ ವೆರಿ ಪವರ್ಫುಲ್ ಲೇಡಿ ಬಂಟ ಲೇಡಿ ಆಶಕ್ಕ ಕಾಣ್ತಾ ಇಲ್ಲ ಎಲ್ಲಿದೆ ಗೊತ್ತಿಲ್ಲ ಸೊ ಅಂತ ಮಹಿಳೆಯರು ಇದ್ದಾರೆ ಮಹಿಳಾ ಘಟಕವೂ ಮಾಡಬೇಕು ನಮಗೆ ಸೊ ಬಂಟ ಮಹಿಳೆಯರು ಭಾಳ ಸ್ಟ್ರಾಂಗ್ ಇದ್ದಾರೆ ಅವರನ್ನು ಸೇರಿಸ್ಕೊಂಡು ಬಂಟ ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸ ನಾವು ಮಾಡಬೇಕು ಗಣೇಶೋತ್ಸವ 5 ವರ್ಷದ ನಿಂಚು ಮಲ್ತೊಂದಿಲ್ಲಾರು ಆ ಗಣೇಶಗೆ ನಮ್ಮ ಗಣೇಶನ ಒಟ್ಟುಬಾರ್ದು ಮಾತಾ ಸಮಾಜವನ್ನು ಸೇರಿಸಾದ ನಮ್ಮ ಗಣೇಶೋತ್ಸವ ಮಲ್ತೊಂದಿಲ್ಲಾರು ಐಕ್ ಎನ್ನ ನಿಜವಾದ ಅಭಿನಂದನೆ ಮಲ್ತೊಂದಿಲ್ಲ ಗಣಪತಿನ 6 ವಿಘ್ನ ಹರ್ತಾರು ಮಾತಾ ವಿಘ್ನ ದೂರ ಉಳ್ಪಿನಾರು 6 ಅಂಡ್ 6ನೇ ವಿಘ್ನ ಕೆಲವು ಸತ್ಯ 6 ದೂರ ಉಳ್ಪಿದ್ದಾರೆ 6ನ ಮದ್ಮೇನೆ ಯಾರು ನಾಳೆ ಅಂತ ಬಂದಿರ್ತಾರೆ 6ನ ಮದ್ಮೆ ಎಲ್ಲ ಅಂಚೆನೆ ಪೋಸ್ಟ್ಪೋನ್ ಅವನಿರ್ತಾನೆ ಕೆಲವು ಕಡೆ ಅಂಚೆನೆ ಹಾಕೋಣ ಮಧುರ ದೇವಸ್ಥಾನ ಉಂಟು ಅವಳು 6 ವಿಘ್ನ ಹರ್ತೇನೆ ಅಂಡ್ ಅವಳು ವಿಘ್ನ ಬರೋದು ನಾವು 8 ವರ್ಷದ ಮುಂಚೆ ನಡತೇನೆ ಇತ್ಯಾನಕ್ಕೆ ಸೇರಿದೆ ಮಧುರುಡು ಆ ವಿಘ್ನ ಹರ್ತನ ಒಂದು ಎಲ್ಲ ಸೇವೆ ಮಲ್ಪೇರಿ ಅಲ್ಲ ತೊಡಗಿದೆ ಮಧುರದ ಅಂಚನೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿಡು ಮುಖ್ಯವಾದ ಕಾಸರಗೋಡು ದಕ್ಷಿಣ ಕನ್ನಡ ಹಲವಾರು ದೈವ ದೇವಸ್ಥಾನದ ಕಾರ್ಯಕಲಾಪಡು ನಮ್ಮ ಒಂಜಿ ನಮ್ಮ ಸಹಕಾರ ಮಲ್ತೊಂದಿಲ್ಲ ಅಂಚನೆ ವಿದ್ಯಾಸಂಸ್ಥೆ ಆಡು ಪಾಪದಾಕ್ಲಿಗೆ ಆಡು ಮಲ್ತೊಂದಿಲ್ಲ ಎನ್ನ ಒಂಜಿ ಕಳಕಳಿಗೊಂಡ ಇತ್ತನಕಲು ಒಂಚೂರು ಮಲ್ಲ ಮನಸ್ಸು ಮಲ್ತದು ಕೊರ್ಲೆ ಬೊಕ್ಕ ಸಂಘ ಸಂಸ್ಥೆದ ಲೀಡರ್ಶಿಪ್ ಎಡ್ಡೆ ಸಶಕ್ತವಾದ ಇಂಚಿನ ತ್ಯಾಗ ಭಾವನೆ ಲೀಡರ್ಶಿಪ್ ಬೋಡು ಎಡ್ಡೆ ಕೆಲಸ ಮಲ್ಪಡು ಮಲ್ಪಂದಿನ ಅಕ್ಲೆ ಏರಿಯಾಡು ಅಕಲಕಲ ಸಮಾಜ ಗಟ್ಟಿ ಮಲ್ಪನಂಚಿನ
ಮುಖ್ಯವಾದ ಈ ಪಾಪದಾಗಲೇ ಹೆಲ್ಪ್ ಮಾಡ್ಕೊಂಡಂಚಿನ ಕೆಲಸವನ್ನು ನಮ್ಮ ತೊಡಗುಗ ನಾವು ಅಗತ್ಯ ಒಂದು ಪಣ್ಣು ಇಂಥದ್ದು ಮಾತೆರೆಗಳ ಲೆಕ್ಕರೇಕು ಇನ್ನು ಸನ್ಮಾನ ಮಂತ್ರಿಗಳ ಧನ್ಯವಾದ ಮಾತೆರೆಗಳ ಧನ್ಯವಾದ. ಇಂದಿನ ಈ ಗೌರವಾರ್ಪಣೆ ಇನ್ನು ಗಣಪತಿ ದೇವರನ್ನ ಒಂದು ಆಶೀರ್ವಾದ ಹಾಕ್ಲಿಕ್ಕೆ ತಿಕೊಡು ಅಂಚನೆ ಇಂಕ್ಲಿ ಪೂನರ್ದು ಬೈದ ಪೂನ ಬಂಡ ಆ ಪವಿತ್ರ ಆ ಜಾಗದ ವಿಷಯ ಇಂಕ್ಲಿಗೆ ರಡ್ ಸೆಕೆಂಡ್ ಪಂತೆ ಇಕ್ಲಿಗೆ ಗೊತ್ತು ಮಸ್ತ್ ಜನಕ್ಕೆ ಈ ಗಣಪತಿ ಉತ್ಸವ ಏಪ ಶುರುವಾತನ ಬಂದಿದೆ. ಸಾಧಾರಣ 135 ವರ್ಷಕ್ಕೂ ತುಂಬು 1893 ಲೋಕಮಾನ್ಯ ತಿಲಕರು ಪೂನೋಡು ಈ ಉತ್ಸವವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಅವು ದಾಯ ಮಂತಿದ್ದಾರೆ ಬಂದ ಅಪಗ ನಂಗೆ ಬ್ರಿಟಿಷರ್ನ ದಾಯ ಮಾಡಿ ನಂಗೆ ಮಸ್ತ್ ಜನ ಒಟ್ಟಾದ ಒಳ ಮೀಟಿಂಗ್ ಮಂತ್ನೆ ಬಂದ ನಮ್ಮ ವಿರುದ್ಧ ಅಕಲು ಕಾನೂನಿಗೆ ತುಂತೇರಿ ಐಕ್ಯಪಡೋದು ದೇವರನ್ನ ಒಳ ಕಾರ್ಯಕ್ರಮ ಮಂತ್ನೆ ಅಂಡ ಅಕಲು ದಾರ ಮಂತೊಂದಿದ್ದಾನೆ ಐಕ್ಯಾರು ಫಸ್ಟ್ಗೆ ಪೂನೋಡು ಈ ಕಾರ್ಯಕ್ರಮ ಮಂತಾರೆ ಸುರ್ಮಂತದಿತ್ತೇರು ಐದಾತ್ರ ಮಸ್ತ್ ನಮ್ಮ ಜನಕ್ಕೆ ಹಿಂದೂಗಳು ಪೂರ ಒಟ್ಟಾದ ಅಲ್ಪ ಪೂನೋಡು ಅಲ್ಪ ಅಲ್ಪ ಮೀಟಿಂಗ್ ಪೂರ ಮಂತದ್ದು ಐಟ್ ಮಸ್ತ್ ಸಕ್ಸಸ್ ಆಗಿ ನೀಡಿದ ಬೊಕ್ಕ ಇಡೀ ಮಹಾರಾಷ್ಟ್ರಡೆ ಈ ಗಣಪತಿ ಉತ್ಸವ ಭಾರಿ ಮಲ್ಲ ಒಂದು ಆಡಂಬರಡು ಶುರುವಾಂಡು ಐದು ಇಡೀ ದೇಶಡೆ ಇನ್ನು ಪ್ರತಿ ದಿಕ್ಕಡ್ಲ ಇನ್ನು ಗಣಪತಿ ಉತ್ಸವ ಶುರು ಆಪುಂಡು. ಈಗಲೇ ಗೊತ್ತುಂಡು ನಮ್ಮ ಮೂಜಿ ಜಿಲ್ಲೆಡ್ ಕೆಲವು ಮಲ್ಲ ಮಲ್ಲ ಗಣಪತಿ ದೇವಸ್ಥಾನ ಉಂಡು. ಐಟಿ ನಮ್ಮ ಮಧೂರು ಮಹಾಗಣಪತಿಲ ಭಾರಿ ಮಲ್ಲ ದೇವಸ್ಥಾನ ಇತ್ತೆ ಸದಾಶಿವಣ್ಣ ಪಂಡೇರು ಆ ದೇವಸ್ಥಾನದ ಕೆಲಸ ಒಂದು 10 ವರ್ಷದ ದುಃಖ ಒಂದು ಮೆಲ್ಲ ಒಂದುಂಡು ಆಂಡ ಇತ್ತೆ ಆ ಒಂದುಂಡು ಆಯ್ತಂಡ ಸದಾಶಿವಣ್ಣ ನಂಚಿನಕ್ಲಿ ಐಟ್ ಸೇರ್ದೇರಿ ಆರ್ಮಿ ಪಿರೋಡು ಎಂಕಲ್ ನಂಚಿನಕ್ಕೆಲ್ಲ ಬರೋ ಚೂರು ಅಲ್ಲೆಲ್ಲ ಸೇವೆ ಮಂತ್ರಿಲೇರು ಐದು ಹತ್ರ ಹೆಚ್ಚಿನ ಅಂಶ ಈ ವರ್ಷ ಆ ಕೆಲಸ ಪೂರ ಅವು ಬಂದದ್ದು ಏನು ಅಂದೆ ದಾಯ ಬಂದ ನಮ್ಮ ಬಂಟ್ರನಕ್ಲು ಎಂಚಿನ ಬಂದಿದ್ದೆ ಗುಂಡ್ರವಳ ಬಂಡೇರಿ ಬಂಟ್ರನಕ್ಲು ಬಂದ ಎಂಟು ದೋಸ್ತಿ ಬಂಟ್ರನಕ್ಲದ ಎಂಚ ಎನ್ನ ಸಂಬಂಧ ಎನ್ನ ದುಂಗಡ್ದ ಎನ್ನ ಅನ್ಯರಿಗಳ ಎಂಚ ಸಂಬಂಧ ಉಂಡು ನಿಜವಾಗಲೂ ಬಂಟ್ರನಕ್ಲನ್ನ ವಾಸವಿಕ್ಕೆ ಏರುಕೊಂಡಲ್ಲ ಒಂದು ಪ್ರೀತಿ ಪಂಪನ ಪಾತೆರ ನಮ್ಮ ಮಹಾರಾಷ್ಟ್ರದ ಬೊಂಬಾಯಿ ಪೋಂಡಲ ಫಡ್ನವೀಸ್ ನಮ್ಮ ದುಂಬದ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಆದುಲ್ಲೇರು ಆರು ಪಂಪನ ಪಾತೆರ ಬಂದ ಯಾನು ಬಂಟಾದು ಪುಟ್ಟೋಡಿತ್ತುಂಡಿ ಅಂಚಿನಲ್ಲಿ ಹೆಮ್ಮೆದ ಪಾತೆರನಾರೇ ಪಲ ಪಂಪೇರು ಐದು ಬುಕ್ಕ ನೋಡಿ ಪೂನ ಗೊತ್ತಿತ್ತೇರು ನೀರು ಬಂದೇರು ಬಂಪೇರು ಬಂದ ಎಂಟೇಜ್ ದಾಖಲೆ ಬಂದದ್ದು ಏರು ಬಂದಲ್ಲಿ ಇತ್ತ ನಮ್ಮ ಗುಂಡ್ರವಲ್ಲ ಅವೇ ಪಾತೆರ ಬನ್ನಿ ಬಂದ ಬಂಟ್ರನಕ್ಲು ಬಂದ ವಾ ನೆಟ್ಟಲ ಬಂಟ್ರನಕ್ಲು ಇಲ್ಲೇರು ವಾನಿಕ್ಕು ಪಂಡಲ ಬಂಟ್ರನಕ್ಲು ತಿಕ್ಕಬೇರು ಬಂಟ್ರನಕ್ಲು ಬಂದ ಒಂದು ವಿಶೇಷತೆ ಎಂದು ಬಂದದ್ದು ಪಣ್ಣೊಂದುಲ್ಲೇರು ಎಂಕು ಗೊತ್ತುಂಡು ತಿಂದೇರು ಆಲ್ರೆಡಿ ಬಂಡೇರಿ ಹೆಚ್ಚ ಪಾತ್ರೆ ತಿಂದು ಗೊತ್ತುಂಡು 10-15 ಜನ ಪಾತ್ರೆ ಉಳ್ಳೇರು ಯಾನು ಹೆಚ್ಚ ಪಾತ್ರೆ ರುಚಿ ಇನ್ನು ಅಜಿತ್ ರೈ ಏನನ್ನು ಮೋಕಡಿ ಲೇಜರು ಆರೋಗ್ಯ ಅದನ್ನ ಕಮಿಟಿ ಜಟ್ಲಿಗೆ ಯಾನ್ರದ್ದು ಏನೋ ಧನ್ಯವಾದ ಕೊರ್ದು ಏನನ್ನು ಲೆಕ್ಕನಿತ್ತು ನಿಕ್ಲಿ ಮಾತ್ರಗಳ ಯಾನು ಧನ್ಯವಾದ ಕೊರ್ದು ಏನಾರು ಪಾತ್ರ ಕುಂತ ಒಂದಿಲ್ಲ. ನಂದಿಕೂರು ಕಂಬಳಕರಿಯು ಪ್ರಪ್ರಥಮವಾಗಿ ಕೊಂಕಣ ರೈಲ್ವೆಗೆ, ಎರಡನೇದಾಗಿ ನಾಗಮಣ ಪ್ರದೇಶಕ್ಕೆ ಕರೆ ತೆರೆಗೊಂಡ ಕೂಡ 3ನೇ ಬಾರಿಗೆ ನೂತನ ಕರೆ ನಿರ್ಮಿಸಿ ನಂದಿಕೂರು ಕಂಬಳವು 36ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಇವರಿಗೆ ರಾಜ್ಯ ಸರ್ಕಾರವು ಕಂಬಳ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಪ್ರಥಮ ಬಾರಿಗೆ ಕ್ರೀಡಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಸ್ಪರ್ಧೆಗೆ ಆಧುನಿಕ ಮೆರುಗು ನೀಡಿ ಇತಿಹಾಸದಲ್ಲಿ ಪ್ರಥಮ ಮಧ್ಯೆ ಹೊನಲು ಬೆಳಕಿನ ಕಂಬಳ ಏರ್ಪಡಿಸಿ ಹೊಸ ಕ್ರಾಂತಿಗೆ ಕಾರಣರಾದವರು ಇವರು. ಮಂಗಳೂರಿನ ಪಿಲಿಕುಳದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಯುವಜನ ಮೇಳದಲ್ಲಿ ಆಧುನಿಕ ಕಂಬಳದ ಹರಿಕಾರ ಎಂಬ ಬಿರುದು ನೀಡಿ ಇವರನ್ನು ಗೌರವಿಸಲಾಗಿತ್ತು. ನಂದಿಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮುಂಬೈ ಘಟಕದ ಅಧ್ಯಕ್ಷರಾಗಿ ಅತಿ ಎತ್ತರದ ಸ್ವರ್ಣ ಲಿಪಿಕ ಧ್ವಜಸ್ತಂಭ ಇವರ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಲ್ಪಟ್ಟಿದೆ. ಇವರು ಜಾಗೃತಿ ಹೋರಾಟದಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ಶ್ರೀ ಸುಕುಮಾರ್ ಶೆಟ್ಟಿ ಅವರಿಗೆ ಬಂಟರಿಯಾನೆ ನಾಡರ ಮಾತೃ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಂದರ್ಭದಲ್ಲಿ ಅಭಿಮಾನದಿಂದ ಗೌರವಪೂರ್ವಕ ಸನ್ಮಾನಿಸಲು ಸಂತೋಷ ಪಡ್ತಾ ಇದ್ದೇವೆ. ವಂದನೆಗಳು. ಅಧ್ಯಕ್ಷರಾಗಿ 14-15ರಲ್ಲಿ ಪ್ರಸೂಸ್ತಾಸ್ ಹಾಗೂ ಶ್ರೀರೋಗ ತಜ್ಞರ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳು ಮಾಡಿದ್ದು 2000ರಿಂದ ಇಸವಿಯಿಂದ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಸದಸ್ಯರಾಗಿದ್ದಾರೆ.
ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಜಾವೆಲಿನ್ ಎಸೆತ, ಡಿಸ್ಕಸ್ ಎಸೆತ ಹಾಗೂ ಶಾರ್ಟ್ ಪುಟ್ ಎಸೆತ ಹಾಗೂ 400 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಹಿರಿಮೆ ಇವರದ್ದು. 14ರಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ಏಷ್ಯಾಡ್ ಕ್ರೀಡಾಕೂಟದಲ್ಲಿ 3ನೇ ಸ್ಥಾನವನ್ನು ಪಡೆದು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ ಡಾಕ್ಟರ್ ಅಮೃತ ಭಂಡಾರಿ ಅವರು 15ನೇ ವರ್ಷದಿಂದ ಯುವ ಹಾಸ್ಟೆಲ್ ಅಸೋಸಿಯೇಷನ್ ಇಂಡಿಯಾದ ಸದಸ್ಯರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಸಹ ಸಮಯ ಕ್ರೀಡಾ ಚಟುವಟಿಕೆಗಳಲ್ಲಿ ಅದನ್ನೇ ಉತ್ಸಾಹವನ್ನು ಹೊಂದಿರುವ ಇವರು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಟ್ರೆಕ್ಕಿಂಗ್ಗಳಲ್ಲಿ ಭಾಗವಹಿಸಿದ್ದಾರೆ. ಸಿಎಫ್ ಉದ್ಯೋಗಿ ಶ್ರೀಯುತ ಸತೀಶ್ ಭಂಡಾರಿ ಹಾಗೂ ತನ್ನ ಪುತ್ರ ನಿವೃತ್ತ ಯೋಧ ಲೆಫ್ಟಿನೆಂಟ್ ಆಕಾಶ್ ಭಂಡಾರಿ ಅವರೊಂದಿಗೆ ಮಂಗಳೂರಿನವರು ನೆಲೆಸಿದ್ದಾರೆ. ಹೀಗೆ ದನಿವರಿಯದ ಆರೋಗ್ಯ ಸೇವೆಯನ್ನು ಸಲ್ಲಿಸಿದ ನಮ್ಮ ಸಮಾಜದ ಕಣ್ಮಣಿ ಡಾಕ್ಟರ್ ಅಮೃತ ಭಂಡಾರಿ ಅವರನ್ನು ಬಂಟರಯಾನೆ ನಾವರ ಮಾಸಂಗ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಮಂಗಳೂರಿನ 17ನೇ ವರ್ಷದ ಈ ಪುಣ್ಯ ವೇದಿಕೆಯಲ್ಲಿ ಗೌರವಿಸಲು ಅಭಿಮಾನದಿಂದ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದೆ.